सरस्वतीं व्यासं ततो जयमुदीरयेत्। ततो जयामुदीरयेत्। नष्टप्रायेषु अभद्रेषु नष्टप्रायेषु अभद्रेषु नित्यं भागवत सेवया नित्यं भागवत सेवया भगवति उत्तमा श्लोके भगवते उत्तमश्लोके भक्तिर्भवति नैष्टिकी। भक्तिर्भवति नैष्टिकी। ओम ज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमो ओं विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यदेशतारिणे। जय श्री कृष्णा चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्णा कृष्ण कृष्ण हरे हरे, हरे राम 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 हरे हरे। ಸೊ ನಿನ್ನೆ ನಾವು ಪ್ರಹ್ಲಾದ್ ಮಹಾರಾಜರ ಪ್ರಾರ್ಥನೆ, ಕೊನೆಯವರ ಪ್ರಾರ್ಥನೆ ಕೇಳಿದ್ದು, ಬಾಲಸ್ಯ ನೇಹ ಶರಣಂ ಪಿತರೌ ನರಸಿಂಹ ನಾರ್ತಸ್ಯ ಚಾಗದಂ ಉದನ್ವತಿ ಮಜ್ಜತೋ ನೋಹು ತಪ್ತಸ್ಯ ತತ್ಪ್ರತಿ ವಿಧಿರ್ಯಹ್ಯಾಂಜಸೇಷ್ಟ ವಿಭೋ ತನುಭೃತಾಂ ತ್ವದುಪೇಕ್ಷ ಉಪೇಕ್ಷಾ ತದುಪೇಕ್ಷ. ಶ್ಲೋಕ 19. ತಾವದ್ ವಿಭೋ ತನುಭೃತಾಂ ತ್ವದ್ ಉಪೇಕ್ಷಿತಾನಾಂ. ಅವ್ರು ಹೇಳ್ತಾ ಇದ್ದು, ಓ ಪ್ರಭು ನರಸಿಂಹದೇವ, ಓ ಭಗವಂತನೇ, ಜೀವನದ ದೈಹಿಕ ಪರಿಕಲ್ಪನೆಯಿಂದಾಗಿ ದೇಹದಾರಿ ಆತ್ಮಗಳು ನಿನ್ನಿಂದ ನಿರ್ಲಕ್ಷಿಸಲ್ಪಟ್ಟು ಕಾಳಜಿ ಪಡುವ ಕಾರಣ ಅವುಗಳ ಸುಧಾರಣೆಗಾಗಿ ಏನನ್ನೂ ಮಾಡಲು ಸಾಧ್ಯವಿಲ್ಲ. ಅವರು ಸ್ವೀಕರಿಸುವ ಯಾವುದೇ ಪರಿಹಾರಗಳು ಬಹುಶಃ ತಾತ್ಕಾಲಿಕವಾಗಿ ಪ್ರಯೋಜನಕಾರಿಯಾಗಿದ್ದರೂ ಖಂಡಿತವಾಗಿಯೂ ಅಶಾಶ್ವತವಾಗಿವೆ. ಉದಾಹರಣೆಗೆ, ತಂದೆ ಮತ್ತು ತಾಯಿ ತಮ್ಮ ಮಗುವನ್ನು ರಕ್ಷಿಸಲು ಸಾಧ್ಯವಿಲ್ಲ, ವೈದ್ಯರು ಮತ್ತು ಔಷಧಿಗಳು ಬರುತ್ತಿರುವ ರೋಗಿಯನ್ನು ನಿವಾರಿಸಲು ಸಾಧ್ಯವಿಲ್ಲ, ಮತ್ತು ಸಾಗರದಲ್ಲಿರುವ ದೋಣಿ ಮುಳುಗಿರುತ್ತಿರುವ ವ್ಯಕ್ತಿಯನ್ನು ರಕ್ಷಿಸಲು ಸಾಧ್ಯವಿಲ್ಲ. ಸೊ ನಿಜವಾದ ರಕ್ಷಣೆ ಭಗವಂತನೇ. ಸೊ ಹಾಗಾಗಿ ಬೇರೆ ರಕ್ಷಣಾ ಕಾರ್ಯಗಳು ತಗೊಳ್ಬಾರ್ದು ಅಂತಲ್ಲ. ಹಾಗೆ ಹೋಗ್ಬೇಡ, ನಾವು ಬೀದಿಗೆ ಹೋಗ್ಬೇಡ, ನಾವು ಯಾರು ಬೇಡ, ಚಿಕ್ಕ ಮಗು ಆತರ ಹೇಳೋದು, ನಾನು ಹೋಗ್ಬಿಡ್ತೇನೆ, ನಾನು ತಂದೆ ತಾಯಿ ಬೇಡ ನನಗೆ ಆತರ ಅಲ್ಲ. ಇಲ್ಲಾಂದ್ರೆ ನಾವು ಕೂಡ ವೈದ್ಯ ರೋಗ ಬಂದಾಗ ಯಾರು ವೈದ್ಯರು ಬೇಡ, ಏನು ಮದ್ದು ಬೇಡ, ನಾವು ಹಾಗೆ ಅಂತಲ್ಲ. ನಾವು ಕ್ರಮಗಳು ತಗೊಳ್ಳೋದಿಲ್ಲ ಅಂತಲ್ಲ. ಆದರೆ ಮೂಲತಃ ನಮಗೆ ಅದು ಭಗವಂತನ ಕೃಪೆ, ಭಗವಂತ ಅನುಗ್ರಹದಿಂದಲೇ ಅದು ನಿವಾರಣೆ ಆಗುತ್ತೆ, ನಮಗೆ ಆ ರೀತಿ ರಕ್ಷಣೆ ಸಿಗುತ್ತೆ ಅಂತ ನಾವು ತಿಳ್ಕೊಳ್ಬೇಕು. ಒಮ್ಮೆ ಹೀಗೇನು ಜನರು ಏನ್ ಮಾಡ್ತಾರೆ, ಡಾಕ್ಟರ್ ನೋಡಿದಾಗ ನೀವೇ ದೇವರು ನಮಗೆ. ಇಲ್ಲ, ದೇವರು ಕೃಷ್ಣನೇ, ಇನ್ಯಾರು ದೇವರಾಗಕ್ಕೆ ಸಾಧ್ಯವಿಲ್ಲ ನಮಗೆ. ಇಲ್ಲ ಸ್ವಲ್ಪ ಜನ ಕೇಳಿದ್ರೆ, ಹೌದು ಅವರು ನನ್ನ ತಂದೆ ತಾಯಿ ನನಗೆ ದೇವರು ಅಂತ ಹೇಳ್ತಾರೆ. ಅವ್ರಿಗೆ ಹೇಳಿದ್ರೆ ಅವ್ರು ಹೇಳ್ತಾರೆ, ಇಲ್ಲ ನನಗೆ ಬೇರೆ ಏನು ಗೊತ್ತಿಲ್ಲ, ನನಗೆ ತಂದೆ ತಾಯಿಯೇ ದೇವರು, ನಾನು ಕೃಷ್ಣ ನಂಬೋದಿಲ್ಲ, ನಾನು ಭಕ್ತಿ ಮಾಡೋದಿಲ್ಲ, ನಾನು ಜಪ ಮಾಡೋದಿಲ್ಲ, ಭಾಗವತ ಶ್ರವಣ ಮಾಡೋದಿಲ್ಲ, ನನಗೆ ಇದೆ. ಸೊ ಈ ರೀತಿ ಜನರು ಅವರವರ ಪರಿಕಲ್ಪನೆ ಇರ್ತಾರೆ. ಇಲ್ಲ, ಕೃಷ್ಣ ಒಬ್ಬನೇ ದೇವರು, ನಮಗೆ ಡಾಕ್ಟರ್ ದೇವರಲ್ಲ, ಇವರು ಅವರ ಪ್ರತಿನಿಧಿಗಳು. ಸೊ ಆ ರೀತಿಯಲ್ಲಿ ನಾವು ಕೃಷ್ಣನ ರಕ್ಷಣೆಯನ್ನು ನಾವು ತಿಳ್ಕೊಳ್ಬೇಕು. ಇವರಿಗೆ ಶಕ್ತಿ ಇರೋದು, ನಮಗೆ ರಕ್ಷಣೆ ಕೊಡ್ತಾರೆ ಅಂದ್ರೆ ನಮ್ಮ ತಂದೆ ತಾಯಿ ರಕ್ಷಣೆ ಕೊಡ್ತಾರೆ ನಮ್ಗೆ, ಇಲ್ಲ ಅಂತಲ್ಲ. ಅವ್ರ ರಕ್ಷಣೆ ಕೊಟ್ಟಿದ್ರಿಂದಾನೇ ತಾನೇ ನಮ್ಮ ಬೆಳೆದದ್ದು. ಆದ್ರೆ ಆ ಶಕ್ತಿ ಕೂಡ ಕೊಟ್ಟವನು ಕೃಷ್ಣನೇ. ಸೊ ಅದೇ ರೀತಿಯಲ್ಲಿ ವೈದ್ಯರು ಅದರ ಮದ್ದುಗಳಲ್ಲಿ ಇರೋ ಶಕ್ತಿ ಅದು ಕೂಡ ಕೃಷ್ಣನೇ. ಸೊ ಭಕ್ತರಾದವರು ಹಾಗಾಗಿ ಅವರು ಇದರಿಂದ ರಕ್ಷಣೆ ಇಲ್ಲ ಅಂದ್ರೆ ಇದ್ರ ರಕ್ಷಣೆ ತಗೊಳ್ಳೋದಿಲ್ಲ ಅಂತಲ್ಲ, ಅವರೆಲ್ಲ ಬಿಟ್ಬಿಡ್ತಾರೆ, ಅವ್ರ ಫ್ಯಾಮಿಲಿನ ಬಿಟ್ಬಿಡ್ತಾರೆ. ಇಲ್ಲ ಅವರು ಇದನ್ನ ಇನ್ನೇನು ಈ ತರ ಡಾಕ್ಟರ್ ಇದೆಲ್ಲ ಮೆಡಿಸಿನ್ ತಗೊಳ್ಳೋದಿಲ್ವೋ, ಇಲ್ಲಾಂದ್ರೆ ಇನ್ನೊಂದೇನಾದ್ರು ಕ್ರಮಗಳು ತಗೊಳ್ಳೋದಿಲ್ಲ. ಸಮಾಜದಲ್ಲಿ
ಎಷ್ಟೆಷ್ಟೋ ಕ್ರಮಗಳು ತಗೊಳ್ಬೇಕಾಗತ್ತೆ. ಈ ಸಮಯದಲ್ಲಿ ಇನ್ಶೂರೆನ್ಸ್ ಮಾಡ್ಬೇಕಾಗತ್ತೆ. ಎಷ್ಟೋ ಜನ ಹೆಲ್ತ್ ಇನ್ಶೂರೆನ್ಸ್ ಮಾಡ್ತಾರೋ, ಇಲ್ಲಾಂದ್ರೆ ಬೇರೆ ಬೇರೆ ರೀತಿ ಅವರ ಬಿಸ್ನೆಸ್ ಅಲ್ಲಿ ಇನ್ಶೂರೆನ್ಸ್ ಮಾಡ್ತಾರೆ. ಏನೋ ಇದೆ. ಇದೆಲ್ಲ ಒಂದ್ ರೀತಿ ನೋಡಿದ್ರೆ ನಾವು ರಕ್ಷಣೆಗೋಸ್ಕರ ಮಾಡ್ತಾ ಇರೋ ಕ್ರಮಗಳು ನಮ್ಮ ದಿನನಿತ್ಯ ಜೀವನದಲ್ಲಿ. ಆದ್ರೆ ನಾವು ಅನ್ಕೊಳ್ಬೇಕು, ಈ ರಕ್ಷಣಾ ಕಾರ್ಯಗಳು ಕೂಡ ಇದು ಕೃಷ್ಣನ ಕೃಪೆಯಿಂದ ಇವೆ. ಮತ್ತೆ ಕೃಷ್ಣನ ಇಚ್ಛೆ ಏನಾದರೂ ಸ್ವಲ್ಪ ಆಚೆ ಈಚೆ ಇದ್ರೆ ಅದು ಕೂಡ ನಮ್ಗೆ ರಕ್ಷಣೆ ಕೊಡೋದು. ಸೊ ಹಾಗಾಗಿ ಭಕ್ತನು ಒಂದು ಮನಸ್ಸಿನಲ್ಲಿ ಅವನು ಎಲ್ಲವೂ ಕೃಷ್ಣನ ಪ್ರಸಾದವೇ. ಅದು ರಕ್ಷಣೆ ಆಗಿದ್ರು ಪ್ರಸಾದವೇ, ಅದು ರಕ್ಷಣೆ ಆಗಿ ಅದು ಕುಸಿದು ಬಿದ್ರು ಕೂಡ ಕೃಷ್ಣ ಪ್ರಸಾದ. ಸೊ ಹಾಗೆ ಭಾವಿಸ್ಬೇಕು ಅಂತ ಇಲ್ಲಿ ಶಿಲ ಪ್ರಭುಪಾದ ಭಾವಾರ್ಥದಲ್ಲಿ ಸ್ವಲ್ಪ ವಿವರಣೆ ಕೊಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಶ್ಲೋಕ ನನ್ನ ಪ್ರೀತಿಯ ದೇವರೇ, ಈ ಭೌತಿಕ ಜಗತ್ತಿನಲ್ಲಿರುವ ಪ್ರತಿಯೊಬ್ಬರು ಭೌತಿಕ ಪ್ರಕೃತಿಯ ಗುಣಗಳ ಅಡಿಯಲ್ಲಿದ್ದಾರೆ. ಒಳ್ಳೆಯತನ, ಉತ್ಸಾಹ ಮತ್ತು ಅಜ್ಞಾನದಿಂದ ಪ್ರಭಾವಿತರಾಗಿದ್ದಾರೆ. ಇದು ಸತ್ವಗುಣ, ರಜೋಗುಣ, ತಮೋಗುಣ ಇದರ ಮೂಲ. ಶ್ರೇಷ್ಠ ವ್ಯಕ್ತಿತ್ವವಾದ ಭಗವಾನ್ ಬ್ರಹ್ಮನಿಂದ ಹಿಡಿದು ಸಣ್ಣ ಇರುವೆಯವರೆಗೆ ಎಲ್ಲರೂ ಈ ಗುಣಗಳ ಪ್ರಭಾವದಡಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. 3 ಗುಣಗಳು, ಸತ್ವ, ರಜಸ್, ತಮಸ್. ಆದ್ದರಿಂದ ಈ ಭೌತಿಕ ಜಗತ್ತಿನಲ್ಲಿ ಪ್ರತಿಯೊಬ್ಬರು ನಿಮ್ಮ ಶಕ್ತಿಯಿಂದ ಪ್ರತಿಭಾವಿತರಾಗಿದ್ದಾರೆ. ಅವರು ಕೆಲಸ ಮಾಡುವ ಕಾರಣ, ಅವರು ಕೆಲಸ ಮಾಡುವ ಸ್ಥಳ, ಅವರು ಕೆಲಸ ಮಾಡುವ ಸಮಯ, ಅವರು ಕೆಲಸ ಮಾಡುವ ವಿಷಯ, ಅವರು ಅಂತಿಮವೆಂದು ಪರಿಗಣಿಸಿರುವ ಜೀವನದ ಗುರಿ ಮತ್ತು ಈ ಗುರಿಯನ್ನು ಪಡೆಯುವ ಪ್ರಕ್ರಿಯೆ, ಇವೆಲ್ಲವೂ ನಿಮ್ಮ ಶಕ್ತಿಯ ಅಭಿವ್ಯಕ್ತಿಗಳಲ್ಲದೆ ಬೇರೇನೂ ಅಲ್ಲ. ವಾಸ್ತವವಾಗಿ ಶಕ್ತಿ ಮತ್ತು ಶಕ್ತಿಯು ಒಂದೇ ಆಗಿರುವುದರಿಂದ ಅವೆಲ್ಲವೂ ನಿಮ್ಮ ಅಭಿವ್ಯಕ್ತಿಗಳು ಮಾತ್ರ. ಸೊ ಹೀಗೆ ಅವ್ರು ಹೇಳ್ತಾ ಇರೋದು, ಯಸ್ಮಿನ್ ಯಥೋ ಯರ್ಹಿ ಯೇನ ಚ ಯಸ್ಯ ಯಸ್ಮಾದ್ ಯಸ್ಮೈ ಯಥಾ ಯದುತ ಯಸ್ತ್ವ ಅಪರಃ ಪರೋವ ಭಾವ ಕರೋತಿ ವಿಕರೋತಿ ಪೃಥಕ್ ಸ್ವಭಾವ ಸಂಚೋದಿತ ತದಖಿಲಂ ಭವತಃ ಸ್ವರೂಪಂ. ಅಖಿಲಂ ಭವತಃ ಸ್ವರೂಪಂ. ಸೊ ಅಖಿಲವು ನಾವು ನೋಡೋದಿಲ್ಲಿ ಒಂದು ಏನೋ ಕಾರ್ಯಗತ ಆಗ್ಬೇಕಂದ್ರೆ ಒಂದು ಚಟುವಟಿಕೆ, ವ್ಯಕ್ತಿಗಳು ಬೇಕು, ಸ್ಥಳ ಬೇಕು, ಸಮಯ ಬೇಕು, ನಮ್ಮ ಪ್ರಯತ್ನ ಬೇಕು. ಸೊ ಅವ್ರು ಹೇಳ್ತಾ ಇದ್ರೆ ಎಲ್ಲವೂ ಕೂಡ ಕೃಷ್ಣನ ನಿಯಂತ್ರಣದಲ್ಲಿದೆ, ಕೃಷ್ಣನ ಬಹಿರಂಗ ಶಕ್ತಿಯ ನಿರ್ವಹಣೆಯಲ್ಲಿದೆ. ಸೊ ಹಾಗೆ ಕೃಷ್ಣನ ಬಿಟ್ಟು ಯಾವುದು ಕೂಡ ಇಲ್ಲ. ಸೊ ಹಾಗೆ ನಮಗೆ ರಕ್ಷಣೆ, ನಮ್ಮ ತಂದೆ ತಾಯಿಯ ರಕ್ಷಣೆ, ನಾವು ತಗೊಳ್ಳೋ ಕ್ರಮಗಳು, ಮತ್ತೆ ಈ ವೈದ್ಯರು, ಈ ಮದ್ದು ಎಲ್ಲವೂ ಕೂಡ ಕೃಷ್ಣನ ಶಕ್ತಿಯೇ, ಕೃಷ್ಣ ಅಭಿವ್ಯಕ್ತಿಯೇ. ಸೊ ಆ ರೀತಿಯಲ್ಲಿ ಅವರು ಭವತಃ ಸ್ವರೂಪಂ, ಪ್ರತಿಯೊಂದು ನಿನ್ನ ಸ್ವರೂಪವೇ ಅಂತ ಅವರು. ನಮಗೆ ಇದು ಕಾಣೋದಿಲ್ಲ. ನಮಗೆ ಕೃಷ್ಣನು ಅದರ ಹಿಂದೆ ಇದ್ದಾನೆ, ಕೃಷ್ಣನ ಶಕ್ತಿಯಿಂದ ಇದು ನಡೀತಾ ಇದೆ, ನಮ್ಗೆ ಕಾಣೋದಿಲ್ಲ. ನಮ್ಗೆ ಇಮಿಡಿಯೇಟ್ ತಕ್ಷಣ ಕಾರಣ ಮಾತ್ರ ಸಿಗುತ್ತೆ. ಹೇಗೆ ಒಂದು ಟ್ರೈನ್ ಅನ್ನು ನೋಡಿದಾಗ ನಾವು S5 ಕೋಚಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರೆ ನಮ್ಗೆ ಅನ್ಸುತ್ತೆ S4 ಕೋಚ್ ನಮ್ಮನ್ನು ಹೇಳ್ಕೊಂಡು ಹೋಗ್ತಾ ಇದೆ. S4 ಅಲ್ಲಿರೋರ್ಗೆ ಇಲ್ಲ S3 ಕೋಚ್ ಹೇಳ್ಕೊಂಡು ಹೋಗ್ತಾ ಇದೆ. S3 ಅವ್ರಿಗೆ S2 ಕೋಚ್ ಎಳಿತಾ ಇದೆ. ಆದ್ರೆ ಕೊನೆಗೆ ಯಾವ್ದು ಎಳೆಯೋದು? ಎಳೆಯೋದು ಇಂಜಿನ್ ಎಲ್ಲದನ್ನು ಎಳೆಯೋದು. ಹಾಗೆ ಎಲ್ಲದೂ ಎಳಿತಾ ಇರೋದು ಕೃಷ್ಣನು. ಮತ್ತೆ ಅವನ ಶಕ್ತಿಯಿಂದ ಬೇರೆ ಬೇರೆದು ಅದಕ್ಕೆ ಶಕ್ತಿ ಇರ್ಬೋದು. ಇವಾಗ S4ಗೆ ಆ ಶಕ್ತಿ ಇದೆ, S3 ಇಂದ ಆ ಚೈನ್ ಇದರಿಂದ S5ನ ಎಳೆಯೋ ಶಕ್ತಿ ಇದೆ, ತಕ್ಷಣ ಕಾರಣ ಇರ್ಬೋದು. ಆದ್ರೆ ಅದು ಆ ಕನೆಕ್ಷನ್ S4ಗೆ ಅದಕ್ಕೆ ಅದು S3 ಇದಕ್ಕೆ ಇನ್ ಮುಂದೆ ಇಂಜಿನ್ ಕನೆಕ್ಷನ್ ಹೋಗ್ಬಿಟ್ರೆ ಶಕ್ತಿ ಇಲ್ಲ. ಹಾಗೆ ಮೂಲ ಶಕ್ತಿ ಇರೋದೆಲ್ಲವೂ ಕೃಷ್ಣನಿಗೆ, ಭಗವಂತನಿಗೆ. ಸೊ ಹಾಗೆ ಆದ್ರೆ ಇವಾಗ ನಾವು S5 ಅಲ್ಲಿರೋ ಬೇಡ ಆಗಿದ್ರೆ ನಾವು S4 ಜೊತೆ ಕನೆಕ್ಷನ್ ಕಟ್ ಮಾಡೋಣ ಅಂತಲ್ಲ, ಕನೆಕ್ಷನ್ ಇರ್ಬೇಕು ಅಲ್ಲ. ಹೋಗ್ತಾರೆ ನಮ್ಗೆ ಹೇಳ್ಕೊಂಡು ಹೋಗೋದು ಕೋಚ್. ಅದಕ್ಕೆ ಕನೆಕ್ಷನ್ ಇದೆ, ನಮಗ್ ಕನೆಕ್ಷನ್ ಇಲ್ಲ. ಸೊ ಹೀಗೆ ಇದು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಕರೆಕ್ಟ್ ಆಗಿ ನಾವು ಕೊನೆಗೆ ಕೃಷ್ಣ ಶಕ್ತಿ ಇದೆ, ಆದರೂ ಕೂಡ ಇಮಿಡಿಯೇಟ್ ಕಾರಣಗಳಿದೆ. ಇಮಿಡಿಯೇಟ್ ಕಾರಣಗಳನ್ನ ನಾವು ಮರೆಯುವಂತಿಲ್ಲ. ನಾವು ಅದನ್ನ ನೆನಪು ಮಾಡ್ಕೊಳ್ಬೇಕು, ಕೃತಜ್ಞರಾಗಿ ನಾವು ಇರಬೇಕು. ಮತ್ತೆ 21ನೇ ಶ್ಲೋಕ. ಮಾಯಾ ಮನಸ್ಸೃಜತಿ ಕರ್ಮಮಯಂ ಬಲೀಯಃ. ಓದಿ, ಯಾರೋ ಓದ್ತೀರಾ? ನಂಜೆ ಗೊತ್ತಿರೋ. ಮಾಯಾ ಮನಸ್ಸೃಜತಿ ಕರ್ಮಮಯಂ ಬಲೀಯಃ
ಕಾಲೇನ ಚೋದಿತ ಗುಣಾನುಮತೇನ ಪುಂಸಃ ಕಾಲೇನ ಚೋದಿತ ಗುಣಾನುಮತೇನ ಪುಂಸಃ ಛಂದೋಮಯಂ ಯದಜಯಾರ್ಪಿತ ಷೋಡಶಾರಂ ದಶಾರಂ ಛಂದೋಮಯಂ ಯದಜಯಾರ್ಪಿತ ಷೋಡಶಾರಂ ತಮ ಕ್ರಂಸಾರ ಕೋಚ ರಂಸಾರ ಸಂಸಾರ ಚಕ್ರಮಯ ಕೋಯತಿ ಓಕೆ ಓಕೆ ಸಂಸಾರ ಚಕ್ರಂ ಅಜಕೋ ಅತಿರೇ ತ್ವದನ್ಯ. ಸೊ ಸಂಸಾರ ಚಕ್ರ ಅಜರಾಗ್ತಾರೆ. ಸೊ ಓ ಕರ್ತನೆ, ಓ ಸರ್ವೋಚ್ಚ ಶಾಶ್ವತನೆ, ನಿನ್ನ ಪೂರ್ಣ ಭಾಗವನ್ನು ವಿಸ್ತರಿಸುವ ಮೂಲಕ ನೀನು ಜೀವಿಗಳ ಸೂಕ್ಷ್ಮ ಶರೀರಗಳನ್ನು ಕಾಲದಿಂದ ಕ್ಷೋಭೆಗೊಳಗಾದ ನಿನ್ನ ಬಾಹ್ಯ ಶಕ್ತಿಯ ಮೂಲಕ ಸೃಷ್ಟಿಸಿದ್ದೀಯೇ. ಹೀಗೆ ಮನಸ್ಸು ಜೀವಿಯನ್ನು ಕರ್ಮಕಾಂಡ, ಫಲಕಾರಿ ಚಟುವಟಿಕೆ ಮತ್ತು 16 ಅಂಶಗಳ ವೈದಿಕ ನಿರ್ದೇಶನಗಳಿಂದ ಪೂರೈಸಲು ಅಪರಿಮಿತ ವಿಧದ ಆಸೆಗಳಲ್ಲಿ ಸಿಲುಕುತ್ತದೆ. ನಿನ್ನ ಪಾದಕಮಲಗಳಲ್ಲಿ ಆಶ್ರಯ ಪಡೆಯದ ಹೊರತು ಯಾರು ಈ ಬಂಧನದಿಂದ ಮುಕ್ತರಾಗಲು ಸಾಧ್ಯ? ಸೊ ಇದೆಲ್ಲ 16 ವಸ್ತುಗಳು, ಜ್ಞಾನ ಇಂದ್ರಿಯಗಳು, ಕರ್ಮ ಇಂದ್ರಿಯಗಳು, ಇಂದ್ರಿಯ ವಸ್ತುಗಳು, 5 ಪಂಚಭೂತಗಳು, ಇದೆಲ್ಲವೂ ಕೂಡ ಕೃಷ್ಣನ ಬಹಿರಂಗ ಶಕ್ತಿಯ ಇದು. ಸೊ ಮನಸ್ಸು ಕೂಡ ಭಗವಂತನ ಇನ್ನೊಂದು ಶಕ್ತಿ. ಸೊ ಹೇಳ್ತಾರೆ ಇದಕ್ಕೆ ಎಲ್ಲವೂ ನೀನೇ ಕಾರಣ. ಸೊ ಹಾಗೆ ನಮ್ಮನ್ನು ಇದರಿಂದ ಮುಕ್ತಪಡಿಸ್ಲಿಕ್ಕೂ ಕೂಡ ನಿನ್ನನ್ನು ಆಶ್ರಯಿಸಿದೆ. ಅದು ಹೇಗೆ ನಾವು ಹೊರಗೆ ಬರಕ್ ಸಾಧ್ಯ? ಸಂಸಾರ ಚಕ್ರ ಅಜಕೋ ಅತಿತರೇ ತ್ವದನ್ಯ, ನಿನ್ನ ಬಿಟ್ಟು ತ್ವದನ್ಯ, ನಿನ್ನ ಪಾದಕಮಲಗಳ ಆಶ್ರಯ ಪಡೆಯದೆ ಯಾರು ಈ ಸಂಸಾರ ಚಕ್ರದಿಂದ ಹೊರಗೆ ಬರಕ್ಕೆ ಸಾಧ್ಯ? ಮತ್ತೆ 22 ಸತ್ವಂ ಹಿ ನಿತ್ಯ ವಿಜಿತಾತ್ಮ ಗುಣ ಸ್ವಧಾಮ್ನಾ ತತ್ವಂ ವಿಜಿತಾತ್ಮ ಗುಣ ಸ್ವಧಾಮ್ನಾ ಕಾಲೋ ವಶೀಕೃತ ವಿಸೃಜ್ಯ ವಿಸರ್ಗ ಶಕ್ತಿ ವಶೀಕೃತ ವಿಸೃಜ್ಯ ವಿಸರ್ಗ ಶಕ್ತಿ ಚಕ್ರೇ ವಿಸೃಷ್ಟಂ ಅಜಯೇಶ್ವರ ಷೋಡಶಾರೇ ಅಜಯೇಶ್ವರಃ ನಿಷ್ಪೀಡ್ಯಮಾನಂ ಉಪಕರ್ಷ ವಿಭೋ ಪ್ರಪನ್ನಂ ನಿಷ್ಪೀಡ್ಯಮಾನಮುಪಕರ್ಮ ವಿಭೋ ಪ್ರಪನ್ನಂ. ನನ್ನ ಪ್ರೀತಿಯ ಪ್ರಭುವೆ, ಓ ಪರಮಶ್ರೇಷ್ಠನೇ, ನೀನು 16 ಘಟಕಗಳಿಂದ, 16 ಅಂಶಗಳು ಕೂಡಿದ ಈ ಭೌತಿಕ ಜಗತ್ತನ್ನು ಸೃಷ್ಟಿಸಿದ್ದೀಯೇ. ಆದರೆ ನೀನು ಅವುಗಳ ಭೌತಿಕ ಗುಣಗಳಿಗೆ ಅತೀತನು. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಈ ಭೌತಿಕ ಗುಣಗಳು ನಿನ್ನ ಸಂಪೂರ್ಣ ನಿಯಂತ್ರಣದಲ್ಲಿವೆ ಮತ್ತು ಅವುಗಳಿಂದ ನೀನು ಎಂದಿಗೂ ವಶಪಡಿಸಿಕೊಳ್ಳಲ್ಪಡುವುದಿಲ್ಲ. ಆದ್ದರಿಂದ ಕಾಲದ ಅಂಶವು ನಿನ್ನ ಪ್ರಾತಿನಿಧ್ಯವಾಗಿದೆ. ಓ ಪರಮಾತ್ಮನೇ, ಯಾರೂ ನಿನ್ನನ್ನು ವಶಪಡಿಸಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ನನ್ನ ವಿಷಯದಲ್ಲಿ ನಾನು ಕಾಲಚಕ್ರದಿಂದ ಪುಡಿಯಾಗಿದ್ದೇನೆ ಮತ್ತು ಆದ್ದರಿಂದ ನಾನು ನಿನಗೆ ಸಂಪೂರ್ಣವಾಗಿ ಶರಣಾಗುತ್ತೇನೆ. ಈಗ ದಯವಿಟ್ಟು ನನ್ನನ್ನು ನಿನ್ನ ಪಾದಕಮಲಗಳ ಲಕ್ಷಣೆಯಲ್ಲಿ ತೆಗೆದುಕೊಳ್ಳು. ನಿಷ್ಪೀಡ್ಯಮಾನಂ ಉಪಕರ್ಷ ವಿಭೋ ಪ್ರಪನ್ನಂ. ಸೊ ನಿಷ್ಪೀಡ್ಯಮಾನಂ ಅಂದ್ರೆ ಇದು ಸಮಯದ ಕಾಲಚಕ್ರ. ಈ ಕಾಲಚಕ್ರ ಇದು ತಿರುಗ್ತಾ ಇದೆ, ಮುಂದೆ ಹೋಗ್ತಾ ಇದೆ. ಇದನ್ನ ಯಾರು ನಿಲ್ಸಕ್ಕಾಗಲ್ಲ. ನಿಲ್ಲಿಸ್ಬೇಡ, ಈಗ ಚೆನ್ನಾಗಿದ್ದೇನೆ, ಈಗ ಆನಂದವಾಗಿದ್ದೇನೆ ನಾನು, ಸೊ ಹೀಗೆ ಇರ್ಬೇಕು ನಾನು, ಹೀಗೆ ಎಲ್ಲ ನಾನು ನನ್ನ ಕುಟುಂಬ ನನ್ನ ಎಲ್ಲ ಇದು ಕೂಡ ಆನಂದ ಸ್ಥಿತಿಯಲ್ಲಿದೆ, ಸೊ ಹೀಗೆ ಇರ್ಬೇಕಾಯ್ತು. ಇಲ್ಲ, ನಮ್ಮ ಕೈಯಲ್ಲಿಲ್ಲ. ಈ ಚಕ್ರ, ಕಾಲಚಕ್ರ ಮುಂದುವರಿಯುತ್ತೆ. ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ಇವತ್ತು, ನಾಳೆ, ನಾಳಿದ್ದು, ಈ ತಿಂಗಳು, ಬರೋ ತಿಂಗಳು, ಮರು ತಿಂಗಳು, ಈ ವರ್ಷ, ಬರೋ ವರ್ಷ, ಇದು ಸಮಯ ಓಡುತ್ತೆ, ಕಾಲಚಕ್ರ. ಸೊ ಇವ್ರು ಹೇಳ್ತಾ ಇದ್ದಾರೆ, ಇವರು ನಮ್ಮ ಸ್ಥಿತಿಯನ್ನು ಹೇಳ್ತಾ ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ, ಈ ಕಾಲಚಕ್ರದಲ್ಲಿ ನಾವು ಪುಡಿ ಆಗ್ತಾ ಇದ್ದೇವೆ. ನಮ್ಮನ್ನ ನೋಡಿ, ಎಷ್ಟು ಜನ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದ್ರು, ಇದರಲ್ಲಿ ದೊಡ್ಡ ದೊಡ್ಡ ರಾಷ್ಟ್ರಗಳಿದ್ರು, ಎಲ್ಲ ಕೂಡ ಕಾಲಚಕ್ರದ ಸಮಯದಿಂದ ಪುಡಿ ಆದ್ರು. ಸೊ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಇಲ್ಲೊಂದ್ ಕಡೆ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ರು, ನೆಪೋಲಿಯನ್, ಅಲೆಕ್ಸಾಂಡರ್, ಸೊ ಎಲ್ಲಿದ್ದಾರೆ ಇವತ್ತು? ಕಾಲಚಕ್ರದಲ್ಲಿ ಹೋಗೋಯ್ತು. ಇಲ್ಲ ದೊಡ್ಡ ದೊಡ್ಡ ದೇಶಗಳು ಇತ್ತು ಹಿಂದೆ ಕೂಡ, ಇದು ಚೆಂಗೀಸ್, ಮೊಂಗೋಲ್ ಎಂಪೈರ್, ಇರಲ್ಲ ಎಲ್ಲೆಲ್ಲಿಂದ ಬಂದದ್ದು ಅಲೆಕ್ಸಾಂಡರ್ ಹೋಯ್ತು. ಈಗಲೂ ಕೂಡ ನಮ್ಮ ಹತ್ತಿರ ಸಮಯದಲ್ಲಿ ನಾವು ಕೇಳೋ ದೊಡ್ಡ ದೊಡ್ಡ ವ್ಯಕ್ತಿಗಳು, ಗಾಂಧೀಜಿ ಎಲ್ಲಿ ಇವಾಗ ಇಲ್ಲ ಅವರು. ಸೊ ಅವರ ಇದು ಎಲ್ಲಿ? ಅವ್ರಿರೋವರೆಗೂ ಅವ್ರಿಗೆ ಆ ಕೀರ್ತಿ ಇರ್ಬೋದು, ಅವ್ರಿಗೆ ಆ ರೀತಿಯ ಶಕ್ತಿ ಇರ್ಬೋದು, ಆದ್ರೆ ಆಮೇಲೆ ಇಲ್ಲ. ಯಾರು ಕೂಡ, ಯಾವ ವ್ಯಕ್ತಿ ಕೂಡ ಭೌತಿಕವಾಗಿ ಅಷ್ಟೇ ಕಾಲಚಕ್ರದಲ್ಲಿ ಅವರು ಪುಡಿ ಆಗ್ಬಿಡ್ತಾರೆ.
ಪುಡಿ ಪುಡಿ ಆಗ್ಬಿಡ್ತಾರೆ, ನಾಶ ಆಗ್ಬಿಡ್ತಾರೆ. ಐದರ್ ನಾವು ಅವ್ರಿಗಿರೋ ಶಕ್ತಿ ಅವರಿದ್ದಾಗಲೇ ಜೀವನದಲ್ಲೇ ಹೋಗ್ಬೋದು, ಇಲ್ಲಾಂದ್ರೆ ನಾವು ದೇಹತ್ಯಾಗ ಮಾಡಿದಾಗಾದ್ರೂ ಇದು ಹೋಗ್ಲೇಬೇಕು. ಆದ್ರೆ ನಾವು ಅಲ್ಲಿಗೆ ಫಿನಿಶ್ ಆಗ್ಲಿಲ್ಲ, ನಾವು ಮತ್ತೆ ಪುನರಪಿ ಜನನಂ ಪುನರಪಿ, ಮತ್ತೆ ನಾವು ಜನ್ಮ ತಾಳ್ತೇವೆ, ಮತ್ತೆ ನಾವು ಮತ್ತೆ ಹೊಸ ಜೀವನ ಶುರು ಮಾಡ್ತೀವಿ ನಾವು. ಸೊ ಎಲ್ಲ ನಾವು ಸಂಗ್ರಹಿಸಿದ್ದು, ಎಲ್ಲ ಗಳಿಸಿದ್ದು ಎಲ್ಲವೂ ಕೂಡ ಕಾಲಚಕ್ರದಲ್ಲಿ ಪುಡಿ ಪುಡಿ ಆಗ. ಸೊ ಪ್ರಹ್ಲಾದ್ ಮಹಾರಾಜರು ನಮಗೆ ಈ ರೀತಿ ಈ ಭೌತಿಕ ಜಗತ್ತಿನ ಅಶಾಶ್ವತತೆಯನ್ನು, ನಮಗೆ ಅನಿತ್ಯತೆಯನ್ನು ತಿಳಿಸ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಅವ್ರು ಹೇಳೋದು, ಆಗೋಸ್ಕರ ನಾನು ನಿಮ್ಮ ಪಾದಕ್ರಮಗಳನ್ನು ನಾನು ಆ ರಕ್ಷಣೆಯನ್ನು ಕೋರ್ತೇನೆ, ದಯವಿಟ್ಟು ನನಗೆ ಆ ರಕ್ಷಣೆಯನ್ನು ನೀವು ನೀಡಿ ಅಂತ ಪ್ರಹ್ಲಾದ್ ಮಹಾರಾಜರು ಇಲ್ಲಿ ಹೇಳ್ತಾ ಇದ್ದಾರೆ. ನಿಷ್ಪೀಡ್ಯಮಾನಂ ಉಪಕರ್ಷ ವಿಭೋ ಪ್ರಪನ್ನಂ, ನಾನು ನಿನಗೆ ಶರಣಾಗತಿ ಆಗ್ತೇನೆ, ದಯವಿಟ್ಟು ನನಗೆ ಆಶ್ರಯವನ್ನು ಭಗವಂತ ನೀನು ಕೊಡು. ನನ್ನ ಪ್ರೀತಿಯ ಭಗವಂತನೇ, ಸಾಮಾನ್ಯವಾಗಿ ಜನರು ದೀರ್ಘಾವಧಿಯ ಜೀವನ, ಐಶ್ವರ್ಯ ಮತ್ತು ಆನಂದಕ್ಕಾಗಿ ಉನ್ನತ ಗ್ರಹ ವ್ಯವಸ್ಥೆಗಳಿಗೆ ಏರಲು ಬಯಸುತ್ತಾರೆ. ಆದರೆ ನಾನು ಇವೆಲ್ಲವನ್ನು ನನ್ನ ತಂದೆಯ ಚಟುವಟಿಕೆಗಳ ಮೂಲಕ ನೋಡಿದ್ದೇನೆ. ನನ್ನ ತಂದೆ ಕೋಪಗೊಂಡು ದೇವತೆಗಳ ಮೇಲೆ ವ್ಯಂಗ್ಯವಾಗಿ ನಕ್ಕಾಗ ಅವರು ತಕ್ಷಣವೇ ತಮ್ಮ ಹುಬ್ಬುಗಳ ಚಲನೆಯನ್ನು ನೋಡಿ ಸೋಲಿಸಲ್ಪಟ್ಟರು. ಆದರೆ ತುಂಬಾ ಶಕ್ತಿಶಾಲಿಯಾಗಿದ್ದ ನನ್ನ ತಂದೆಯನ್ನು ಈಗ ಒಂದು ಕ್ಷಣದಲ್ಲಿಯೇ ನೀನು ಸೋಲಿಸಿದ್ದಿ, ನೀನು ಸಾಯಿಸಿದ್ದಿ, ಅಂತ್ಯ ಅವ್ರನ್ನ ಕೊಂದು ಬಿಟ್ಟಿದ್ದೀನಿ. ಸೊ ಈಗ ಹೇಳ್ತಾ ಇದ್ದಾರೆ ಅವರು, ಅವ್ರ ಅನುಭವ ನೋಡಿ, ಅವ್ರು ನೋಡಿದಾಗೆ ಅವ್ರ ತಂದೆ ಹತ್ತಿರದಲ್ಲಿ ನೋಡಿದ್ರು. ಅವ್ರ ತಂದೆ ಎಷ್ಟು ಅಧಿಕಾರ ಇತ್ತು ಅಂದ್ರೆ, ಕೇವಲ ಇಲ್ಲಿರುವ ಒಂದು ಭೂಲೋಕದನೋ ಇಲ್ಲಾಂದ್ರೆ ಅವರು ಎಲ್ಲ ಉನ್ನತ ಲೋಕಗಳಲ್ಲಿ ಆಳ್ವಿಕೆ ಮಾಡ್ತಾ ಇದ್ರು, ಅದು ಅಧಿಪತಿ ಅಲ್ಲ, ಅವರು ದೇವತೆಗಳು ಕೂಡ ಅವರ ನಿಯಂತ್ರಣದಲ್ಲಿತ್ತು. ಇವಾಗ ನೋಡಿ, ಈಗ ದೇಶದಲ್ಲಿ ನಾವು ನೋಡಿದ ರಾಜಕೀಯದಲ್ಲೂ ಈ ಅಮೆರಿಕ ಇದೆಲ್ಲ, ಇವರು ಯಾವಾಗ್ಲೂ ಎಲ್ಲ ದೇಶಗಳು ನಮ್ಮ ನಿಯಂತ್ರಣದಲ್ಲಿ. ಯಾರೋ ಸ್ವಲ್ಪ ಆಚೆ ಈಚೆ ಹೋದ್ರೆ ಅವರು ಆ ವೆನಿಜುವೆಲಾ ಆ ದೇಶದಲ್ಲಿ ಆ ಅಧ್ಯಕ್ಷರನ್ನೇ ಅವರು ಬಾಂಬ್ ಹಾಕಿ ಕೊಂದ್ಬಿಟ್ರು. ಬಾಂಬ್ ಹಾಕಿ ಏನೋ ಇದು ಮಾಡಿ ಕೊಂದ್ರು. ಇರಾನ್ ಅಲ್ಲೂ ಕೂಡ ಅವ್ರ ದೇಶದ ಇದು. ಸೊ ಎಷ್ಟು ಮಾಡಕ್ಕಾಗತ್ತೆ ಅವ್ರು ಈಗ ನೋಡಿದ್ರೆ, ಇವಾಗಿರೋ ಸನ್ನಿವೇಶದಲ್ಲಿ ಸಂಪೂರ್ಣವಾಗಿ ನಾಶ ಮಾಡಕ್ಕಾಗಲ್ಲ. ಆದ್ರೂ ಕೂಡ ಶಕ್ತಿಗಳಿದೆ ಇಲ್ಲಿರೋ ಅವ್ರಿಗೆ. ಯಾರು ನನಗೆ ವೈರಿ ಇರಬಾರ್ದು, ಯಾರು ನನಗೆ ಶತ್ರು ಇರಬಾರ್ದು, ಅವರು ಅಂತ ಆ ರೀತಿಯಲ್ಲೂ ಕ್ರಮಗಳನ್ನ ಕೈಗೊಳ್ತಾರೆ. ಹಿರಣ್ಯಕಶಿಪು ಈ ರೀತಿಯೆಲ್ಲ ಇನ್ನೂ ಹೆಚ್ಚು ಸಾಮರ್ಥ್ಯ, ಎಷ್ಟು ಶಕ್ತಿ. ಇವರೆಲ್ಲ ಚಿಕ್ಕ ಪುಟ್ಟ ಹಿರಣ್ಯಕಶಿಪುಗಳಷ್ಟೇ. ಹಿರಣ್ಯಕಶಿಪುಗೆ ಎಷ್ಟು ಸಾಮರ್ಥ್ಯ ಆಯ್ತು ಅಂದ್ರೆ, ಸಂಪೂರ್ಣ ಈ ಬ್ರಹ್ಮಾಂಡದಲ್ಲೇ ಅವ್ರನ್ನ ಯಾರು ಎದುರಿಸಾಕ್ತಾರೆ. ಬ್ರಹ್ಮ ವಿಷ್ಣು ಮಹೇಶ್ವರ ಬಿಟ್ರೆ ಯಾರು ಎದುರ್ಸಕ್ಕಾಗ್ತಾರೆ. ಬ್ರಹ್ಮ ವಿಷ್ಣು ಮಹೇಶ್ವರ ಅವರು ಎಲ್ಲದರಲ್ಲೂ ಅವರು ತೊಡಗಿಸ್ಕೊಳ್ಳೋದಿಲ್ಲ. ಅವರು ಮೇಲಿದ್ದಾರೆ. ಅವರು ವಿಷ್ಣು ಎಲ್ಲರ ಮೇಲಿದ್ದಾನೆ, ಭಗವಂತನು. ಅಲ್ಲಿ ಬ್ರಹ್ಮ ಶಿವ ಕೂಡ ಅವರು ಸಾಮಾನ್ಯವಾಗಿ ಅಷ್ಟು ಕಾರ್ಯ ತಗೊಳ್ಳೋದಿಲ್ಲ. ಅಲ್ಲಿ ಬ್ರಹ್ಮ ಹೇಗಿದ್ರು ಈ ಹಿರಣ್ಯಕಶಿಪುಗೆ ಆಶೀರ್ವಾದ ಕೊಟ್ಬಿಟ್ಟಿದ್ದಾರೆ, ನೀನು ಯಾರಿಂದಲೂ ಕೊಲ್ಲಲ್ಪಡೋದಿಲ್ಲ, ನನ್ನ ಯಾವ ಸೃಷ್ಟಿ, ನಾನು ಯಾರು ಸೃಷ್ಟಿಸಿದ ಯಾವ ಜೀವಿ ಯಾವರಿಂದ ಕೊಲ್ಲಲ್ಪಡೋದಿಲ್ಲ ಅಂತ. ಸೊ ಹಾಗೆ ಯಾವ ದೇವತೆಗಳು ಕೂಡ ಅವ್ರನ್ನೇನು ಮಾಡಕ್ಕಾಗ್ತಾರೆ. ಇಂದ್ರ, ಸೂರ್ಯ, ಚಂದ್ರ, ವರುಣ, ವಾಯು, ಸೊ ಇವರ ಕೇಳ್ತೇವೆ, ಇವರೆಲ್ಲ ತುಂಬಾ ಪ್ರಬಲವಾದ ದೇವತೆಗಳು. ಆದ್ರೆ ಹಿರಣ್ಯಕಶಿಪುಗೆ ಯಾರು ಏನ್ ಮಾಡಕ್ಕ. ಸೊ ಬ್ರಹ್ಮದೇವ ರೀತಿಯಲ್ಲಿ ಆಶೀರ್ವದಿಸಿದ್ದಾರೆ. ಅಲ್ಲಿ ಶಿವನು ಕೂಡ ಅವ್ರನ್ನ ಯಾರು ಏನ್ ಮಾಡಕ್ಕಾಗಲ್ಲ. ಮತ್ತೆ ವಿಷ್ಣು, ಸೊ ಅವ್ರನ್ನ ಇನ್ನ ಮೇಲೆ ಭಗವಂತನ ಅವರ ಸ್ಥಾನ ಹಾಗೆ. ಸೊ ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ನಾನು ನೋಡಿದ್ದೇನೆ ನನ್ನ ತಂದೆ ಹೀಗೆ ಶಕ್ತಿ ಸಿಕ್ಕಿದೆ, ಅಧಿಕಾರ ಸಿಕ್ಕಿದೆ ಅಂತ ಎಲ್ಲರನ್ನೂ ಕೂಡ ಪೀಡಿಸಿ, ಇಂದ್ರ, ಚಂದ್ರ ಎಲ್ಲ ಇವರೆಲ್ಲ. ಸೊ ಹೇಳ್ತಾರೆ, ಅವರು ಇದಕ್ಕೆ ಹೋಗುವಾಗ ಕೂಡ ಅವರ ಆಸನ ಮೇಲೆ, ಅವ್ರ ಸಿಂಹಾಸನ ಕೂತ್ಕೊಳ್ಳಬೇಕಾದ್ರೆ ಅವ್ರು ಈ ದೇವತೆಗಳನ್ನ ಅವ್ರ ಕೆಳಗೆ ಹೆಜ್ಜಿದಾಗಿ ಒಂದು ಸ್ಟೆಪ್ಸ್ ಆಗಿ ಹಾಗೆ ಮಲಗ್ತಾ ಇರಂತೆ. ಅವ್ರ ತಲೆನೋ ಅವ್ರ ಬೆನ್ನು ಇಡ್ಬೇಕಾಗಿತ್ತು, ಇವ್ರು ಅದ್ರ ಮೇಲೆ ಇಟ್ಕೊಂಡು ಹೋಗ್ತಾ ಇರಂತೆ. ಸೊ ಹೀಗೆಲ್ಲ ವಿವರಣೆ ನಾವು ಕೆಲವು ಇದೆ ಅಧ್ಯಾಯಗಳಲ್ಲಿ ನೀವು ಓದ್ಬೋದು, ನೀವು ಭಾಗವತದೆಲ್ಲ ಇದೆ. ಸೊ ಒಂದು ಸಲ ಸೊ ಇದೆಲ್ಲ ಒಂದ್ ಕಡೆ ಹೇಳ್ತಾರೆ, ನಾರದ ಮುನಿಗಳು ಬಂದು ಹೇಳೋದು, ನೀವು ಅವ್ರ ಬೆನ್ನ ಹಿಂದೆ ಹತ್ತಾ ಇದ್ದೀರಾ, ನೀವು ಮುಂದೆ ಹತ್ತಿದ್ರೆ ಬೆಟರ್ ಅಂತ ಅವ್ರಿಗೆ ಚೇಂಜ್ ಮಾಡಿಸ್ತಾರೆ ಅಂತ ಕೂಡ ಹೇಳ್ತಾರೆ. ಯಾಕಂದ್ರೆ ನಾರದ ಮುನಿಗಳು ಯಾವಾಗಲೂ ಬೇಗ ಭಗವಂತನ ಅವತರಿಸ್ಬೇಕು ಅಂತ. ಸೊ ಹೀಗೆ ದೇವತೆಗಳು ಈಗ ಇವರು ಸ್ವಲ್ಪ ಇನ್ನ ಕಷ್ಟಗಳಾದ್ರೆ ಅವ್ರು ಇನ್ನ ಬೇಗ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾರೆ, ಹಾಗೆ ಭಗವಂತನ ಬೇಗ ಅವತರಿಸ್ತಾನೆ ಅಂತ. ಹಾಗೆ ದೇವತೆಗಳು ಅವ್ರ ಹಿಂದೆ ಅವರ ಹತ್ತಿ ಸಿಂಹಾಸನ ಏರ್ತಾ ಇದ್ದಂತೆ ಹಿರಣ್ಯಕಶಿಪು. ಅರೆ ನಾರದ್ರ ಮುನಿ ಹೇಳಿದ್ಮೇಲೆ ಅವ್ರು ಹೀಗೆ ಸೀದಾ ಅವರ ತಲೆ ಮೇಲೆ, ಅವರ ಇದ್ರ ಮೇಲೆ ಕಾಲಿಟ್ಟು ಅವರು ಹೋಗುತ್ತಾರೆ, ಮುಖದ ಮೇಲೆ. ಸೊ ಈ ರೀತಿ ಎಲ್ಲ ನಾವು ಕೇಳ್ತೀವಿ. ಸೊ ಇಲ್ಲಿ ಏನಂದ್ರೆ, ಹಿರಣ್ಯಕಶಿಪು ಅಷ್ಟು ಶಕ್ತಿ ಇತ್ತು, ಅಷ್ಟು ಅಧಿಕಾರದಿಂದ ಅವರಿತ್ತು. ಆದ್ರೆ ಪ್ರಹ್ಲಾದರು ಹೇಳ್ತಾರೆ, ನೀನು ಒಂದು ಕ್ಷಣದಲ್ಲಿ ತವಕರ ಕಮಲವರೇ ನಖಂ ಅದ್ಭುತ ಶೃಂಗ ದಲಿತ ಹಿರಣ್ಯಕಶಿಪು ತನುಬ್ರಿಂಗ.
ಕೇಶವಧೃತ ನರಹರಿ ರೂಪ ಜಯ ಜಗದೀಶ. ಸೊ ಹೇಳ್ತಾರೆ, ಹೇಗೆ ನಾವು ಒಂದು ಚಿಕ್ಕ ಕ್ರಿಮಿಯನ್ನು, ಒಂದು ಇರುವೆಯನ್ನು ಏನೋ ನಾವು ಅಕಸ್ಮಾತ್ ಏನಾದ್ರು ಇಲ್ಲ ಒಂದು ಸೊಳ್ಳೆಯನ್ನು ಕೊಂದ್ಬಿಡ್ತೇವೆ ನಾವು, ಚಿಕ್ಕ ಮಗುನ್ ಕೂಡ ಕೊಂದ್ಬಿಡುತ್ತೆ. ಹಾಗೆ ಹೇಳ್ತಾ ಇರೋರು, ಹೇಗೆ ಒಂದು ಉಗಿರಿನಿಂದ ಕೊಲ್ಬಹುದು ಈ ತರ ಇರುವೆಗಳನ್ನ, ನೀನು ಆ ಹಿರಣ್ಯಕಶಿಪು ಅಂತ ದೊಡ್ಡ ಅಸುರನನ್ನು ನಿನ್ನ ಉಗುರಗಳು ಅದರಿಂದ ನೀನು ಕೊಂದ್ಬಿಟ್ಟೆ. ಸೊ ಭಗವಂತನಿಗೆ ಏನು ಕಷ್ಟ ಇಲ್ಲ. ಸೊ ಏನು ಅವನಿಗೇನು ದೊಡ್ಡ ವಿಷಯ ಅಲ್ಲ. ಎಂತ ದೊಡ್ಡ ಶತ್ರು ಆಗ್ಬೋದು, ಎಂತ ದೊಡ್ಡ ವ್ಯಕ್ತಿ ಆಗ್ಬೋದು, ಎಂತ ದೊಡ್ಡ ದೇಶದ ಸೇನೆ ಆಗ್ಬೋದು, ವಾಯುಪಡೆ ಆಗ್ಬೋದು, ಏನು ಕಷ್ಟ ಇಲ್ಲ. ಕೃಷ್ಣ ಇವರನ್ನು ಯಾರನ್ನು ಜರಾಸಂಧನನ್ನು ಎದುರಿಸುವಾಗ ಎಷ್ಟೋ ದೊಡ್ಡ ಸೇನಾಬಲ, ಕೃಷ್ಣ ಬಲರಾಮರು ಇಬ್ಬರೇ ನಿಂತು ಸಂಪೂರ್ಣ ಎಲ್ಲ ನಿರ್ನಾಮ ಮಾಡಿದ್ರು. ಒಂದು ಬಾರಿ ಅಲ್ಲ, 2 ಬಾರಿ, 4, ಮತ್ತೆ 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 ಎಷ್ಟೋ ಬಾರಿ ಮಾಡಿದ್ರು. ಎಷ್ಟೋ 16 ಬಾರಿನ ಎಷ್ಟೋ ಮಾಡಿದ್ರು. ಸೊ ಹೀಗೆ ಭಗವಂತನ ಸಾಮರ್ಥ್ಯ ಹೀಗೆ. ಸೊ ಈಗ ಹೇಳ್ತಾ ಇದ್ದಾರೆ ಇವರು, ಈಗ ಎಲ್ಲವೂ ಆಮೇಲೆ ನಿನ್ನ ಶಕ್ತಿ ಇದೆ, ನಿನ್ನ ಬಹಿರಂಗ ಶಕ್ತಿ. ಸೊ ಅದರಿಂದನೂ ಕೂಡ ಎಲ್ಲವೂ ನಾಶ ಆಗಿದೆ. ಸೊ ಹಾಗೆ ನನಗೆ ಇದ್ಯಾವುದು ಬೇಡ ನನಗೆ. ಸೊ ಈ ರೀತಿ ದೀರ್ಘಾವಧಿಯ ಜೀವನ, ಈ ರೀತಿಯ ತಾತ್ಕಾಲಿಕವಾದ ಐಶ್ವರ್ಯ, ಅದು ಈ ಲೋಕದಲ್ಲಾಗ್ಬೋದು, ಇಲ್ಲಾಂದ್ರೆ ಬೇರೆ ಲೋಕದಲ್ಲಾಗ್ಬೋದು. ಸೊ ಇಲ್ಲಿ ನಾವು ಪುಣ್ಯವನ್ನು ಗಳಿಸಿ ಉನ್ನತ ಲೋಕಗಳಿಗೆ ಹೋದ್ರೆ ಅಲ್ಲಿ ತುಂಬಾ ವರ್ಷಗಳು ಅನುಭವಿಸ್ಬೋದೇನೋ, ಆದ್ರೆ ಅದೇ ಹೇಳ್ತಾರೆ, ಅದೆಲ್ಲವೂ ಕೂಡ ಕ್ಷಣದಲ್ಲಿ ಅದು ಮುಗಿದೋಗ್ಬಿಡುತ್ತೆ. ಸೊ ನನಗೆ ಆ ರೀತಿಯ ತಾತ್ಕಾಲಿಕ ಜಗತ್ತಿನ ಇದು ರಕ್ಷಣೆ, ತಾತ್ಕಾಲಿಕ ಜಗತ್ತಿನ ಇದು ಸೊ ನೆಕ್ಸ್ಟ್ 23 ಆಯ್ತಾ? 23 ಆಯ್ತು. 24 ಇದು ಅನುವಾದ ಆಗಿದೆ. 24 ನನ್ನ ಪ್ರೀತಿಯ ಭಗವಂತನೇ, ಈಗ ನನಗೆ ಬ್ರಹ್ಮನಿಂದ ಹಿಡಿದು ಇರುವವರೆಗೆ ಎಲ್ಲ ಜೀವಿಗಳು ಅನುಭವಿಸುವ ಲೌಕಿಕ ಐಶ್ವರ್ಯ, ಅತೀಂದ್ರಿಯ ಶಕ್ತಿ, ದೀರ್ಘಾಯುಷ್ಯ ಮತ್ತು ಇತರ ಭೌತಿಕ ಸುಖಗಳ ಬಗ್ಗೆ ಸಂಪೂರ್ಣ ಅನುಭವವಿದೆ. ಕಾಲವು ಶಕ್ತಿಶಾಲಿಯಾಗಿ ನೀವು ಅವುಗಳನ್ನೆಲ್ಲ ನಾಶ ಮಾಡುತ್ತೀರಿ. ಆದ್ದರಿಂದ ನನ್ನ ಅನುಭವದ ಕಾರಣ ನಾನು ಅವುಗಳನ್ನು ಹೊಂದಲು ಬಯಸುವುದಿಲ್ಲ. ನನ್ನ ಪ್ರೀತಿಯ ಭಗವಂತನೇ, ನಿಮ್ಮ ಶುದ್ಧ ಭಕ್ತನೊಂದಿಗೆ ನನ್ನನ್ನು ಸಂಪರ್ಕದಲ್ಲಿರಿಸಿಕೊಳ್ಳಿ ಮತ್ತು ಪ್ರಾಮಾಣಿಕ ಸೇವಕನಾಗಿ ಅವನ ಸೇವೆ ಮಾಡಲು ನನಗೆ ಅವಕಾಶ ಮಾಡಿಕೊಡಿ ಎಂದು ನಾನು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಕಾಲಾತ್ಮನೋಪನಯ ಮಾಂ ನಿಜಭೃತ್ಯ ಪಾರ್ಶ್ವಂ ಅಂದ್ರೆ ನಿನ್ನ ಸ್ವಂತ ಸೇವಕ. ಸೊ ಅವರ ಸಂಘ ನನಗೆ ಅನುಗ್ರಹಿಸು. ಸೊ ಅವ್ರು ಕೇಳ್ತಾ, ಇಚ್ಛೆ ಇದೆ ಭಕ್ತನಿಗಾಗಿ, ನಾವು ಇಚ್ಛಿಸ್ಬೇಕು, ನಾವು ಇಚ್ಛೆಯನ್ನು ಬಿಡಕ್ಕಾಗೋದಿಲ್ಲ. ಏನು ಇಚ್ಛೆ ಇರ್ಬೇಕು ಅಂದ್ರೆ ನಮ್ಗೆ ಹೇಗೋ ಭಕ್ತರ ಸಂಘ ಇರ್ಬೇಕು ನಮಗೆ, ಮತ್ತೆ ಆ ರೀತಿಯ ಒಂದು ಶುದ್ಧ ಭಕ್ತರ ನಮ್ಗೆ ಸೇವೆ ನಮ್ಗೆ ಸಿಗ್ಬೇಕು ನಮ್ಗೆ. ಸೊ ಅದು ಕೇಳ್ತಾ ಇದ್ದಾರೆ. ಈ ನೆಕ್ಸ್ಟ್ ಶ್ಲೋಕಗಳು ಬರುತ್ತೆ. ಅವ್ರು ಹೇಳ್ತಾ ಇರೋರು, ನನಗೆ ಈ ರೀತಿ ನಾರದ ಮುನಿಗಳಿಂದ ನನಗೆ ಈ ಸ್ಥಾನ ಸಿಕ್ಕಿತು, ಅವರ ಕೃಪೆಯಿಂದ ನಾನು ಈ ಸ್ಥಿತಿಯಲ್ಲಿದ್ದೇನೆ. ಸೊ ಹಾಗೆ ನನಗೆ ಅವರ ಸೇವೆ ನನಗೆ ಅಗತ್ಯ, ನನಗೆ ಮತ್ತೆ ಅವರ ಸೇವೆ ಮೊದಲು ಅಂತ ಹೇಳ್ತಾರೆ. ಸೊ ನೇರವಾಗಿ ನಾವು ಕೃಷ್ಣನ ಸೇವೆ ಮಾಡೋದಂತನ ನಾವು ನಮ್ಮ ಗುರು ಹಿರಿಯ ವೈಷ್ಣವರು, ಸೊ ಅವರ ಮೂಲಕ ನಾವು ಸೇವೆ ಮಾಡೋದು, ನೇರವಾಗಿ ಸೇವೆ ಮಾಡೋದು. ಸೊ ಈಗ ಪ್ರಹ್ಲಾದ್ ಮಹಾರಾಜ್ ಮಾತುಗಳಲ್ಲಿ ನಾವೀಗ ಕೇಳ್ತಾ ಇರೋದು ಅದನ್ನು ಕೇಳ್ತಾ ಇದ್ದಾರೆ. ಅದನ್ನು ಭಗವಂತನಿಂದ ಆ ಒಂದು ಕೃಪೆಯನ್ನು, ಆ ಒಂದು ಕರುಣೆಯನ್ನು ಭಗವಂತನಿಗೆ ಅವರು ಕೇಳ್ತಾ ಇದ್ದಾರೆ. 25 ಈ ಭೌತಿಕ ಜಗತ್ತಿನಲ್ಲಿ ಪ್ರತಿಯೊಂದು ಜೀವಿಯು ಭವಿಷ್ಯದ ಸಂತೋಷವನ್ನು ಬಯಸುತ್ತದೆ. ಅದು ನಿಖರವಾಗಿ ಮರುಭೂಮಿಯಲ್ಲಿ ಮರೀಚಿಕೆಯಂತೆ. ಮರುಭೂಮಿಯಲ್ಲಿ ನೀರು ಎಲ್ಲಿದೆ, ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಈ ಭೌತಿಕ ಜಗತ್ತಿನಲ್ಲಿ ಸಂತೋಷ ಎಲ್ಲಿದೆ? ಈ ದೇಹಕ್ಕೆ ಸಂಬಂಧಿಸಿದಂತೆ ಅದರ ಮೌಲ್ಯವೇನು? ಇದು ಕೇವಲ ವಿವಿಧ ರೋಗಗಳ ಮೂಲವಾಗಿದೆ. ತತ್ವಜ್ಞಾನಿಗಳು, ಫಿಲಾಸಫರ್, ವಿಜ್ಞಾನಿಗಳು, ಸೈಂಟಿಸ್ಟ್ ಮತ್ತು ರಾಜಕಾರಣಿಗಳು, ಪೊಲಿಟಿಷಿಯನ್ ಎಂದು ಕರೆಯಲ್ಪಡುವವರಿಗೆ ಇದು ಚೆನ್ನಾಗಿ ತಿಳಿದಿದೆ. ಆದರೆ ಅದೇನೇ ಇದ್ದರೂ ಅವರು ತಾತ್ಕಾಲಿಕ ಸಂತೋಷವನ್ನು ಬಯಸುತ್ತಾರೆ. ಸಂತೋಷವನ್ನು ಪಡೆಯುವುದು ತುಂಬಾ ಕಷ್ಟ. ಆದರೆ ಅವರು ತಮ್ಮ ಇಂದ್ರಿಯಗಳನ್ನು ನಿಯಂತ್ರಿಸಲು ಸಾಧ್ಯವಾಗದ ಕಾರಣ ಅವರು ಭೌತಿಕ ಪ್ರಪಂಚದ ಸಂತೋಷ ಎಂದು ಕರೆಯಲ್ಪಡುವುದನ್ನು ಅನುಸರಿಸುತ್ತಾರೆ ಮತ್ತು ಎಂದಿಗೂ ಸರಿಯಾದ ತೀರ್ಮಾನಕ್ಕೆ ಬರುವುದಿಲ್ಲ. ಸೊ ಆಕ್ಚುಲಿ ಇವ್ರು ಹೇಳ್ತಾ ಇದ್ದಾರೆ, ಆಕ್ಚುಲಿ ಪ್ರತಿಯೊಬ್ಬರಿಗೂ ಇದು ಅನುಭವ ಆಗುತ್ತೆ, ಜೀವನದಲ್ಲಿ ಅನುಭವ ಆಗುತ್ತೆ. ನಾವು ಚಿಕ್ಕ ಮಕ್ಕಳಾಗಿದ್ದಾಗ ನಮ್ಗೆ ಅದು ಸಿಕ್ಕಿದ್ರೆ ಆನಂದ, ಇದು ಸಿಕ್ಕಿದ್ರೆ ಆನಂದ ಅನ್ಕೊಳ್ತೇವೆ. ಇನ್ನ ಒಂದು ಯವನಾವಸ್ಥೆ ಬಂದ್ರೆ ಇದು ಇದ್ರೆ ಅದಿದ್ರೆ ಅನ್ಕೊಳ್ತೇವೆ. ಆದ್ರೆ ಜೀವನದಲ್ಲಿ ನಾವು ಕಲಿತೇವೆ,
ಸೊ ಇಲ್ಲಿ ನಿಜವಾದ ಆನಂದ ಇಲ್ಲ ಇಲ್ಲಿ. ಸೊ ನಿಜವಾದ ಆನಂದ ಇಲ್ಲ ಅಂದ್ರೆ ಹೇಗೆ ಅಂದ್ರೆ ಮರುಭೂಮಿಯಲ್ಲಿ ಮರೀಚಿಕೆ ಇದ್ದಂತೆ, ದೂರದಲ್ಲೇ ಅನ್ಸುತ್ತೆ. ಅಲ್ಲಿ ಮರುಭೂಮಿಯಲ್ಲಿ ನೀರೆಲ್ಲಿದೆ? ನೀರಿಲ್ಲ. ಆದ್ರೆ ನಮ್ಗನ್ಸುತ್ತೆ ನಮ್ಗೆ ಅಲ್ಲಿ ಇಲ್ಲ ನೀರಿದೆ ಅಂತ ನಮಗನ್ಸೋದಲ್ಲ. ಒಂದೊಂದು ಪ್ರಾಣಿಗಳಿದೆ, ಅದಕ್ಕೆ ಗೊತ್ತಾಗೋದಿಲ್ಲ. ಅದಕ್ಕೆ ಅದು ಆ ಮರೀಚಿಕೆಯನ್ನು ಹೋಗಿ ಹಿಂದೆ ಓಡ್ತದೆ. ಆದ್ರೆ ಮರುಭೂಮಿಯಲ್ಲಿ ನೀರು ಎಲ್ಲಿ ಸಿಗುತ್ತೆ? ಅದು ಇನ್ನ ದೂರದಲ್ಲಿ ಹೋಗ್ತಾ 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 ಇನ್ನ ಅದರ ಜೀವನ ಸ್ಥಿತಿ ಕಷ್ಟ ಆಗುತ್ತೆ. ಇನ್ನ ಅದರ ಅದೇನು ಪರಿಹಾರ ಆಗ್ಲಿಲ್ಲ. ಹಾಗೆ ನಾವು ಇಂದ್ರಿಯ ಸುಖದಲ್ಲಿ ತೊಡಗದಷ್ಟು ನಾವಿನ್ನ ಅಂಧಕಾರದಲ್ಲಿ ಹೋಗ್ದಾಗಿಲ್ಲ. ಏನ್ ಹೇಳ್ತಾರೆ ಅವರು? ಸೂತಮೀತ ರಮಣಿ ಸಮಾಜ ವಾರಿ ಬಿಂದು ಸಮ. ಅದು ಕೂಡ ಇನ್ನೊಬ್ರು ಹೇಳ್ತಾರೆ. ವಾರಿ ಬಿಂದು ಸಮ ಅಂದ್ರೆ ಬಿಂದು ಅಂದ್ರೆ ಒಂದು ತೊಟ್ಟ ನೀರಿದ್ದಾಗ. ಸೊ ಹಾಗೆ ಹೇಳ್ತಾರೆ, ನಾವು ಈ ಭೌತಿಕವಾಗಿ ನಾವು ಪಡೆಯೋ ಒಂದು ಸೂತಮೀತ ರಮಣಿ ಸಮಾಜ, ಒಂದು ಫ್ರೆಂಡ್ಶಿಪ್, ಲವ್, ಸೊಸೈಟಿ ಅಂತ ಹೇಳ್ತೇವೆ ನಾವು. ಡಿವೈನ್ಲಿ ಬೆಸ್ಟೋಡ್ ಅಪಾನ್ ಮ್ಯಾನ್ ಅಂತ ಹೇಳ್ತೇವೆ. ಸೊ ಈ ರೀತಿಯಾಗಿ ನಾವು ಇದರಿಂದ ನಮ್ಗೆ ಆನಂದ ಸಿಗುತ್ತೆ ಅಂತ ನಾವು ಅನ್ಕೊಳ್ತೇವೆ. ಆದ್ರೆ ಸೂತಮಿತ ರಮಣಿ ಸಮಾಜ ಈ ರೀತಿಯಿಂದ ಇದ್ರಲ್ಲಿ ಆನಂದ ಇದೆ. ಆದ್ರೆ ಎಷ್ಟು ಆನಂದ ಅಂದ್ರೆ ಹೇಳ್ತಾರೆ ಅವರು, ಒಂದು ಇದಕ್ಕೆ ಸಮ. ಎಷ್ಟೋ ಒಂದು ಮರೀಚಿಕೆ, ಒಂದು ಇದರಲ್ಲಿ ಮರುಭೂಮಿಯಲ್ಲಿ ಒಂದು ತೊಟ್ಟ ನೀರು ಸಿಕ್ಕಿದ್ರೆ ಹೇಗೆ ನಮ್ಗೆ? ಮರುಭೂಮಿಯಲ್ಲಿ ಇದ್ದಾಗ ನೀರು ಬೇಕು ನಮ್ಗೆ. ಮರುಭೂಮಿಯಲ್ಲಿ ನೀರು ಅಗತ್ಯ ಅಂದ್ರೆ ಎಷ್ಟು? ಅದನ್ನ ಒಂದು ಬೇಕು ಅಂದ್ರೆ ತುಂಬಾ ನೀರು ಬೇಕು. ಅದನ್ನ ಫಲವತ್ತಾಗಿ ಮಾಡ್ಬೇಕು, ಇನ್ನೊಂದು ರೀತಿಯ ನಾವು ಪ್ರಯತ್ನ ಮಾಡ್ಬೇಕು ನಾವು ಅಂದ್ರೆ ಮರುಭೂಮಿಗೆ ತುಂಬಾ ನೀರು ಬೇಕು. ಆತರ ಮರುಭೂಮಿಯಲ್ಲಿ ಹೋಗ್ಬಿಟ್ಟು ನಾವು ಕೇವಲ ಒಂದು ಚೊಂಬು ನೀರೋ ಇಲ್ಲಾಂದ್ರೆ ಒಂದು ಬಕೆಟ್ ನೀರೋ, ಇದರಲ್ಲಿ ಹೇಳ್ತಾ ಈ ಮಾತಲ್ಲಿ ಹೇಳೋದು ಒಂದು ತೊಟ್ಟು ನೀರು ಹಾಕಿದಾಗ. ಸೊ ಅಲ್ಲಿ ಮರುಭೂಮಿಯಲ್ಲಿರೋ ಸ್ಥಿತಿಯಲ್ಲಿ ಒಂದು ತೊಟ್ಟು ನೀರು ಎಲ್ಲಿಗೆ? ಸೊ ಹಾಗೆ ಹೇಳ್ತಾರೆ, ಆಕ್ಚುಲಿ ನಾವು ಚೇತನಾತ್ಮಗಳು, ನಮಗೆ ಆನಂದ ಅಂದ್ರೆ ನಾವು ಭಗವಂತನ ಸಂಬಂಧದಲ್ಲಿ ಆ ಅನಂತ ಆನಂದವನ್ನು ಅನುಭವಿಸ್ಲಿಕ್ಕೆ ನಮಗೆ ಹಂಬಲಿಕೆ. ಆದ್ರೆ ಅದನ್ನ ನಾವು ಇಲ್ಲಿ ಭೌತಿಕವಾಗಿ ಹುಡುಕ್ತಾ ಇದ್ದೀವಿ. ಇದರಿಂದ ಏನೋ ಒಂದೊಂದು ಹನಿಯನ್ನು ಪಡೆದು ಇದರಿಂದ ತೃಪ್ತರಾಗ್ತಾ ಇದೆ. ಇದು ನಮ್ಗೆ ತೃಪ್ತಿ ಪಡಿಸೋದಿಲ್ಲ. ಭೌತಿಕವಾಗಿ ಏನು ಸಿಕ್ಕಿದ್ರು ಕೂಡ ತೃಪ್ತಿ ಆಗೋದಿಲ್ಲ ನಮ್ಗೆ. ಎಷ್ಟು ಕೂಡ ನಾವೆಲ್ಲದಕ್ಕಿಂತ ದೊಡ್ಡ ಹಣವಂತರಾಗ್ಬೋದು, ಎಲ್ಲ ದೊಡ್ಡ ಅಧಿಕಾರ ಪಡಿಬಹುದು, ಆದರೂ ಕೂಡ ನಮಗೆ ಆನಂದ ಅನ್ನೋದು ಇದರಲ್ಲಿ ಇಲ್ಲ. ಇದು ಪ್ರಹ್ಲಾದ್ ಮಹಾರಾಜ ಮಾತು. ಇದು ಹೇಳ್ತಾ ಇದೆ, ಇದೆಲ್ಲ ತಾತ್ಕಾಲಿಕ. ಇದು ತಾತ್ಕಾಲಿಕವಾಗಿ ಇದು ಸಿಗ್ಬಹುದು ಕರ್ಮಾನುಸಾರವಾಗಿ, ಅದೇ ಇದು ಹೋಗ್ಬಿಡುತ್ತೆ. ಇದು ಅವ್ರು ನೋಡಿದ್ರು ಹಿರಣ್ಯಕಶಿಪುಗೆ ಇದೆಲ್ಲ ಇತ್ತು. ಅಷ್ಟು ರೀತಿಯ ಸ್ಥಾನ, ಅಷ್ಟು ರೀತಿಯ ಹಣ, ಅಷ್ಟು ರೀತಿಯ ಅಧಿಕಾರ, ಏನು ಹಿಂದಿಸ್ಕೋನ ಆನಂದಿಸಕ್ಕಾಗೋದಿಲ್ಲ. ಎಲ್ಲ ಹಿರಣ್ಯಕಶಿಪು ಅಂದ್ರೆ ಹಿರಣ್ಯ ಅಂದ್ರೆ ಚಿನ್ನ, ಕಶಿಪು ಅಂದ್ರೆ ಮೆತ್ತಗಿನ ಆಸೆಗೆ. ಸೊ ಆ ರೀತಿ ಅವನಿಗೆ ಎಲ್ಲ ಹಿಂದಿಸ್ಕೊಂಡು ಪಡೆಯೋ ಶಕ್ತಿ ಇತ್ತು. ಆದ್ರೆ ಅದೆಲ್ಲವೂ ಕೂಡ ಮುಗಿದೋಗಿತ್ತು ಭೌತಿಕ ಜಗತ್ತಿನಲ್ಲಿ. ಈ ಜಗತ್ತು ಆಗಿದರ ಇದು ಅಸ್ತಿತ್ವ ಹೀಗೆ, ಇದು ಟೆಂಪ್ರರಿ. ಇಲ್ಲಿ ಯಾವುದು ಪರ್ಮನೆಂಟ್ ಇಲ್ಲ, ಇಲ್ಲಿ ಯಾವುದು ಶಾಶ್ವತ ಇಲ್ಲ. ಸೊ ಹಾಗೆ ಅವ್ರು ಹೇಳ್ತಾ ಇದ್ದಾರೆ, ಇದು ಆಗಲ್ಲ, ಈ ರೀತಿ ಆಗೋದಿಲ್ಲ, ಇದು ದೇಹಕ್ಕೆ ಸಂಬಂಧದಂತೆ ಆಗೋದಿಲ್ಲ. ಆದ್ರೆ ನಮ್ಮ ಅನಿಂತರ ನಿಯಂತ್ರಕ ಇಂದ್ರಿಯಗಳಿರೋದ್ರಿಂದ ನಮ್ಗೆ ಅರ್ಥ ಆಗೋದಿಲ್ಲ. ಇದು ಸ್ವಲ್ಪ ನಾವು ಆಧ್ಯಾತ್ಮಿಕ ಇದು ಸ್ವಲ್ಪ ಬೆಳೆಸ್ಕೊಂಡ್ರೆ ಇದೆಲ್ಲ ನಮ್ಗೆ ಗೊತ್ತಾಗುತ್ತೆ ಅಂತ ಇವ್ರು ಹೇಳ್ತಾರೆ. ಇದು ಕೇವಲ ವಿವಿಧ ರೋಗಗಳ ಮೂಲವಾಗಿದೆ. ಭೌತಿಕವಾಗಿ ಪ್ರತಿಯೊಂದು ಕೂಡ ಇದು ಕ್ಲೇಶಗಳ ಕಾರಣವೇ ಅಂತ ಹೇಳ್ತಾರೆ. ಸೊ ಇನ್ನೊಂದು ಭಾವಾರ್ಥ ನಾನು ಓದ್ತೀನಿ. ಪ್ರಭುಪಾದರು ಬರಿತಾ ಇದ್ದಾರೆ, ಬಂಗಾಲಿ ಭಾಷೆಯಲ್ಲಿ ಒಂದು ಹಾಡು ಇದೆ. ಅದು ಹೀಗೆ ಹೇಳುತ್ತದೆ: ನಾನು ಈ ಮನೆಯನ್ನು ಸಂತೋಷಕ್ಕಾಗಿ ನಿರ್ಮಿಸಿದೆ, ಆದರೆ ದುರದೃಷ್ಟವಶಾತ್ ಬೆಂಕಿ ಕಾಣಿಸಿಕೊಂಡಿತ್ತು ಮತ್ತು ಎಲ್ಲವೂ ಈಗ ಸುಟ್ಟು ಬುದ್ಧಿಯಾಗಿದೆ. ಇದು ಭೌತಿಕ ಸಂತೋಷದ ಸ್ವರೂಪವನ್ನು ವಿವರಿಸುತ್ತದೆ. ಉದಾಹರಣೆ ಹೇಗೆ ಅಂದ್ರೆ, ನಮ್ಮ ಅಸ್ತಿತ್ವ ಎಲ್ಲರಿಗೂ ಇದು ತಿಳಿದಿದೆ. ಆದರೆ ಅದೇನೇ ಇದ್ದರೂ ಈ ಒಬ್ಬರು ತುಂಬಾ ಆಹ್ಲಾದಕರವಾದದ್ದನ್ನು ಕೇಳಲು ಅಥವಾ ಯೋಚಿಸುತ್ತಾರೆ. ದುರದೃಷ್ಟವಶಾತ್ ಒಬ್ಬರ ಎಲ್ಲ ಯೋಜನೆಗಳು ಕಾಲಕ್ರಮೇಣ ನಾಶವಾಗುತ್ತವೆ. ಸಾಮ್ರಾಜ್ಯಗಳು, ಪ್ರಾಬಲ್ಯ ಮತ್ತು ಪ್ರಪಂಚದ ನಿಯಂತ್ರಣವನ್ನು ವಹಿಸಿದ ಅನೇಕ ರಾಜಕಾರಣಿಗಳು ಇದ್ದರು. ಆದರೆ ಕಾಲಕ್ರಮೇಣ ಅವರ ಎಲ್ಲಾ ಯೋಜನೆಗಳು ಮತ್ತು ಸಾಮ್ರಾಜ್ಯಗಳು ಮತ್ತು ರಾಜಕಾರಣಿಗಳು ಸಹ ಸೋಲಿಸಲ್ಪಟ್ಟರು. ಇಂದ್ರಿಯ ಸುಖಕ್ಕಾಗಿ ದೈಹಿಕ ವ್ಯಾಯಾಮಗಳ ಮೂಲಕ ನಾವು ತಾತ್ಕಾಲಿಕ ಸಂತೋಷ ಎಂದು ಕರೆಯಲ್ಪಡುವಲ್ಲಿ ಹೇಗೆ ತೊಡಗಿಸಿಕೊಂಡಿದ್ದೇವೆ ಎಂಬುದರ ಕುರಿತು ಪ್ರತಿಯೊಬ್ಬರು ಪ್ರಹ್ಲಾದ ಮಹಾರಾಜರಿಂದ ಪಾಠಗಳನ್ನು ಕಲಿಯಬೇಕು. ನಾವೆಲ್ಲರೂ ಪದೇ ಪದೇ ಯೋಜನೆಗಳು ಮಾಡುತ್ತೇವೆ, ಅವೆಲ್ಲವೂ ಪದೇ ಪದೇ ನಿರಾಶೆಗೊಳ್ಳುತ್ತವೆ. ಆದ್ದರಿಂದ ಅಂತಹ ಯೋಜನೆಗಳನ್ನು ರೂಪಿಸುವುದನ್ನು ನಿಲ್ಲಿಸಬೇಕು.
ಉರಿಯುತ್ತಿರುವ ಬೆಂಕಿಯನ್ನು ನಿರಂತರವಾಗಿ ತುಪ್ಪ ಸುರಿಯುವುದರಿಂದ ನಿಲ್ಲಿಸಲು ಸಾಧ್ಯವಿಲ್ಲದಂತೆಯೇ ಇಂದ್ರಿಯ ಸುಖಕ್ಕಾಗಿ ಯೋಜನೆಗಳನ್ನು ಹೆಚ್ಚಿಸುವುದರಿಂದ ಒಬ್ಬ ವ್ಯಕ್ತಿಯು ತನ್ನನ್ನು ತಾನು ತೃಪ್ತಿಪಡಿಸಿಕೊಳ್ಳಲು ಸಾಧ್ಯವಿಲ್ಲ. ಉರಿಯುತ್ತಿರುವ ಬೆಂಕಿಯು ಭವಮಹಾದಾವಾಗ್ನಿ, ಭೌತಿಕ ಅಸ್ತಿತ್ವದ ಕಾಡ್ಗಿಚ್ಚು. ಈ ಕಾಡ್ಗಿಚ್ಚು ಪ್ರಯತ್ನವಿಲ್ಲದೆ ಸ್ವಯಂಚಾಲಿತವಾಗಿ ಸಂಭವಿಸುತ್ತದೆ. ನಾವು ಆಸೆಗಳ ಉರಿಯುತ್ತಿರುವ ಬೆಂಕಿಯನ್ನು ಹೆಚ್ಚಿಸುತ್ತೇವೆ. ಸೊ ಇದು ಆಸೆಗಳು, ಡಿಸೈರ್ಸ್, ಇದರ ಬೆಂಕಿಯನ್ನು ಹೆಚ್ಚಿಸುತ್ತೇವೆ. ನಮ್ಮ ಆಸೆಗಳನ್ನು ಭ್ರಮೆಯ ಆಲೋಚನೆಗಳು ಮತ್ತು ಯೋಜನೆಗಳಿಂದ ಪೂರೈಸಲು ಸಾಧ್ಯವಿಲ್ಲ. ಬದಲಾಗಿ ನಾವು ಶ್ರೀಕೃಷ್ಣನ ಸೂಚನೆಗಳನ್ನು ಅನುಸರಿಸಬೇಕು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ. ಆಗ ನಾವು ಸಂತೋಷವಾಗಿರುತ್ತೇವೆ. ಇಲ್ಲದಿದ್ದರೆ ಸಂತೋಷದ ಹೆಸರಿನಲ್ಲಿ ನಾವು ಶೋಚನೀಯ ಪರಿಸ್ಥಿತಿಗಳನ್ನು ಅನುಭವಿಸುತ್ತಲೇ ಇರುತ್ತೇವೆ. ಸೊ ಶುದ್ಧ ಭಕ್ತರು ಪ್ರಹ್ಲಾದ ಮಹಾರಾಜರು ಚಿಕ್ಕಪ್ಪ ಬಾಲಕ, ಆದರೆ ಎಷ್ಟು ಅನುಭವ, ಎಷ್ಟು ಒಂದು ಸಾಕ್ಷಾತ್ಕಾರ, ಆ ಸತ್ಯವನ್ನು ನೋಡುವ ಒಂದು ಶಕ್ತಿ ಅವ್ರಿಗೆ. ಸೊ ಇದು ನಮ್ಮ ಸ್ಥಿತಿಯನ್ನು ಅವರು ಹೇಳ್ತಾ ಇದ್ದಾರೆ. ಆಕ್ಚುಲಿ ಈ ಶ್ಲೋಕಗಳ ಮೂಲಕ ಇದು ನಮ್ಮ ಸ್ಥಿತಿ, ಇದು ನಾವೀಗ ಸಿಕ್ಕಿ ಬಿದ್ದಿದ್ದೇವೆ, ನಮ್ಮ ಸ್ಥಿತಿ. ಓ ನನ್ನ ಪ್ರಭುವೆ, ಓ ಭಗವಂತನೇ, ನಾನು ಉತ್ಸಾಹ ಮತ್ತು ಅಜ್ಞಾನದ ನರಕಯಾತನೆಯ ಭೌತಿಕ ಗುಣಗಳಿಂದ ತುಂಬಿದ ಕುಟುಂಬದಲ್ಲಿ ಜನಿಸಿದ್ದರಿಂದ ನನ್ನ ಸ್ಥಾನವೇನು? ಮತ್ತು ಭಗವಾನ್ ಬ್ರಹ್ಮ, ಭಗವಾನ್ ಶಿವ ಅಥವಾ ಅದೃಷ್ಟ ದೇವತೆ ಲಕ್ಷ್ಮಿಗೆ ಸಹ ಎಂದಿಗೂ ಅರ್ಪಿಸದ ನಿಮ್ಮ ಕಾರಣವಿಲ್ಲದ ಕರುಣೆಯ ಬಗ್ಗೆ ಏನು ಹೇಳಬೇಕು? ನೀವು ಎಂದಿಗೂ ನಿಮ್ಮ ಕಮಲದ ಕೈಯನ್ನು ಅವರ ತಲೆಯ ಮೇಲೆ ಇಡಲಿಲ್ಲ, ಆದರೆ ನೀವು ಅದನ್ನು ನನ್ನ ತಲೆಯ ಮೇಲೆ ಇಟ್ಟಿದ್ದೀರಿ. ಸೊ ಅವ್ರು ಹೇಳ್ತಾ ಇರೋದು ಶ್ಲೋಕದ ಮೂಲಕ ಪ್ರಹ್ಲಾದ ಮಹಾರಾಜರು ಹುಟ್ಟಿದ್ದು ಹಿರಣ್ಯಕೇಶಿಪು ಮಗನಾಗಿ, ಒಂದು ಅಸುರನ ಮಗನಾಗಿ, ಒಂದು ನಾಸ್ತಿಕ, ಒಂದು ಅಷ್ಟು ಅಸುರ, ಸೊ ಅಷ್ಟು ಪಾಪಿ ಹಿರಣ್ಯಕೇಶಿಪು. ಸೊ ಆ ರೀತಿಯ ಜನ್ಮ ಅಂದ್ರೆ ಇವ್ರದ್ದು ಒಳ್ಳೆಯ ಜನ್ಮ ಅಲ್ಲ. ಸೊ ಆ ರೀತಿಯ ಇದ್ರೂ ಕೂಡ ಅವ್ರು ಹೇಳ್ತಾ ಇದ್ದಾರೆ, ನೀನು ಎಷ್ಟು ಕರುಣಾಮಯಿ ಅಂದ್ರೆ ನಿನ್ನ ಕೈಗಳನ್ನು ನನ್ನ ತಲೆಯ ಮೇಲೆ ಇಟ್ಟೆ. ಸೊ ನರಸಿಂಹದೇವರು ಫಸ್ಟ್ ಪ್ರಹ್ಲಾದ ಮಹಾರಾಜರ ಹತ್ತಿರ ಬಂದಿದ ತಕ್ಷಣವೇ, ಅವ್ರು ನಮಸ್ಕರಿಸಿದ ತಕ್ಷಣವೇ ಅವರ ದಿವ್ಯ ಹಸ್ತಗಳನ್ನು ಪ್ರಹ್ಲಾದ ಮಹಾರಾಜರ ತಲೆ ಮೇಲೆ ಇಟ್ಟರು. ಸೊ ಇವ್ರು ಹೇಳ್ತಾ ಇದ್ದಾರೆ ಪ್ರಹ್ಲಾದ ಮಹಾರಾಜರು, ಸೊ ನಾನು ಅದಕ್ಕೆ ಅರ್ಹನಲ್ಲ, ನಾನು ತುಂಬಾ ಕೆಳವರ್ಗದ ಇದು ಕುಟುಂಬ ನಂದು. ಸೊ ಈ ರೀತಿಯ ಒಂದು ಬ್ಯಾಕ್ ಗ್ರೌಂಡ್ ನಂದು, ಹಿನ್ನೆಲೆ, ಆದರೂ ಕೂಡ ನೀನು ನನ್ನ ತಲೆ ಮೇಲೆ ಇಟ್ಟೆ. ಸೊ ನೀನು ಎಷ್ಟು ಕರುಣಾಮಯಿ. ಈ ನೀನು ತಲೆ ಮೇಲೆ ಇಡೋದನ್ನು ನೀನು ಬ್ರಹ್ಮ, ಶಿವ, ಲಕ್ಷ್ಮಿ ಕೂಡ ಇಡ್ಲಿಲ್ಲ ನೀನು. ಯಾಕಂದ್ರೆ ಲಕ್ಷ್ಮೀದೇವಿ ಇದ್ದಾರೆ, ಭಗವಂತನ ನಿತ್ಯ ಸಂಗಾತಿ, ಅವ್ರ ಹತ್ತಿರದಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಆದ್ರೆ ಈ ರೀತಿಯ ಇದು ಇಲ್ಲ, ಪ್ರಹ್ಲಾದ ಮಹಾರಾಜರು ಹೇಳ್ತಾ ಇದ್ದಾರೆ. ಬ್ರಹ್ಮದೇವರು ಕೂಡ ನಾವು ಕೇಳ್ತೇವೆ ಈಗ ಮುಂದೆ ಶ್ಲೋಕಗಳಲ್ಲಿ, ಬ್ರಹ್ಮದೇವರ ತಪಸ್ಸೆ ಮತ್ತೆ ಬ್ರಹ್ಮದೇವರು ಭಗವಂತನ ಕರುಣೆ ಪಡೆದ ಬಗ್ಗೆ ಅದು ಕೂಡ ಸ್ಮರಿಸ್ತಾರೆ ಇವರು ಪ್ರಹ್ಲಾದ ಮಹಾರಾಜ್. ಸೊ ನಾವು ಕೂಡ ಭಾಗವತದಲ್ಲಿ 2ನೇ ಸ್ಕಂದದಲ್ಲಿ ಅದರ ವಿವರಣೆ ಕೇಳ್ತೇವೆ, ಆ ಚರಿತ್ರೆ ಕೇಳ್ತೇವೆ. ಸೊ ಬ್ರಹ್ಮದೇವರಿಗೆ ಭಗವಂತನು ಕಾಣಿದಾಗ ಏನ್ ಮಾಡಿದ ಭಗವಂತನು, ಯಾವ ರೀತಿಯಲ್ಲಿ ಅವರ ದೇಹ ಇದು ಮಾಡಿದ್ರು, ದೇಹ ಸಂಪರ್ಕ ಮಾಡಿದ್ರು? ಪ್ರಶ್ನೆ ಅರ್ಥ ಆಯ್ತೋ ಇಲ್ಲೋ ನಿಮಗೆ? ಬ್ರಹ್ಮದೇವರಿಗೆ ನಾರಾಯಣನನ್ನು ನೋಡೋದಕ್ಕೆ ನಾರಾಯಣನ ಬಗ್ಗೆ ತುಂಬಾ ತಪಸ್ಸೆ ಮಾಡಿದ್ರು. ನಂತರ ನಾರಾಯಣನ್ ಬಂದ್ಮೇಲೆ ಏನ್ ಮಾಡಿದ್ರು? ಬ್ರಹ್ಮದೇವರು ನೋಡಿದ ತಕ್ಷಣ ಮೊದಲಿಗೆ ಇವಾಗ ಪ್ರಹ್ಲಾದ ಮಹಾರಾಜರಿಗೆ ತಲೆ ಮೇಲೆ ಕೈ ಇಟ್ರು, ಆದ್ರೆ ಇವ್ರಿಗೆ ಏನ್ ಮಾಡಿದ್ರು? ಬ್ರಹ್ಮದೇವರಿಗೆ ಅವ್ರ ಹಸ್ತ ಶೇಕ್ ಹ್ಯಾಂಡ್ ಮಾಡಿದ್ರು. ಇವಾಗ ನಾವು ಕೂಡ ಯಾರನ್ನ ಇದು ಭೇಟಿ ಮಾಡಿದಾಗ ಅವ್ರ ಕಂಗ್ರಾಚುಲೇಷನ್ ಶೇಕ್ ಹ್ಯಾಂಡ್ಸ್ ಮಾಡ್ತೇವೆ. ಇದೊಂದು ಕಸ್ಟಮ್, ಇದೊಂದು ಪದ್ಧತಿ ಇದು. ಇಲ್ಲ ಅಂದ್ರೆ ಅವ್ರನ್ನ ಆಲಂಗಿಸ್ಕೊಳ್ತೇವೋ, ಹೀಗೆ ಇನ್ನೊಂದು ಮಾಡ್ತೇವೆ. ಆದ್ರೆ ಬ್ರಹ್ಮದೇವ್ರಿಗೆ ಮಾಡಿದ್ದು ಭಗವಂತನೇನು ಅಂದ್ರೆ ಹ್ಯಾಂಡ್ ಶೇಕ್ ಮಾಡಿದ್ದು. ಬ್ರಹ್ಮದೇವರಿಗೆ ಭಗವಂತನ ಈ ತರ ಅವ್ರ ತಲೆ ಮೇಲೆ ಕೈ ಇಡ್ಲಿಲ್ಲ ಭಗವಂತ. ಸೊ ಹೇಳ್ತಾರೆ ಇಲ್ಲಿ, ಈ ಮಾತಿಲ್ಲಿ ಹೇಳ್ತಾ ಇರೋದು ಪ್ರಹ್ಲಾದ ಮಹಾರಾಜರು, ನನಗೆ ನೀನು ನಿನ್ನ ದಿವ್ಯ ಹಸ್ತಗಳನ್ನ ತಲೆ ಮೇಲೆ ಇಟ್ಟೆ ನೀನು. ಸೊ ಆ ರೀತಿ ನನಗೆ ನೀನು ಹೆಚ್ಚು ಕೃಪೆ ನನಗೆ ಕೊಡ್ತಾ ಇದ್ಯಾ. ನನ್ನ ಹಿನ್ನೆಲೆ ಇಲ್ಲ, ನನ್ನ ಇದು ಇಲ್ಲ, ಆದರೂ ಕೂಡ ನೀನು ಇಷ್ಟು ಕರುಣಾಮಯಿ ನೀನು. ಹಾಗೆ ಭಗವಂತನ ದಿವ್ಯ ಕರುಣೆ, ಭಗವಂತನ ದಿವ್ಯ ಕೃಪೆ, ದಿವ್ಯ ಗುಣವನ್ನು ಅವರು ಇಲ್ಲಿ ಸ್ಮರಿಸ್ತಾ ಇದ್ದಾರೆ. ನೀವು ಎಂದಿಗೂ ನಿಮ್ಮ ಕಮಲದ ಕೈಯನ್ನು ಅವರ ತಲೆಯ ಮೇಲೆ ಇಡಲಿಲ್ಲ, ಆದ್ರೆ ನೀವು ಅದನ್ನು ನನ್ನ ತಲೆಯ ಮೇಲೆ ಇಟ್ಟಿದ್ದೀರಿ. ಸೊ ಈ ತರ ನನಗೆ ಇನ್ನೂ ಹೆಚ್ಚು ಕೃಪೆ. ಸೊ ಭಗವಂತನು ಹೇಳೋದಿದ್ದೀರಿ ಇದರ ಮೂಲಕ, ನಾವು ಭಕ್ತರಾದರೆ ಭಗವಂತ ನಮಗೆ ಕರುಣೆಯನ್ನು ಕೊಡ್ತಾನೆ ನಮಗೆ. ಸೊ ನಮಗೆ ಈ ರೀತಿ ಶಕ್ತಿ ಇದೆ, ಈ ರೀತಿ ನಮ್ಮ ಒಳ್ಳೆ ಕುಟುಂಬದಿಂದ ಬಂದಿದ್ದೇವೆ ನಾವು, ಈ ರೀತಿ ನಾವು ಜ್ಞಾನಿಗಳು, ಈ ರೀತಿ ನಾವು ದೊಡ್ಡ ವ್ಯಕ್ತಿಗಳು, ಸಮಾಜದಲ್ಲಿ ಅನಿಸಿಕೆಯಲ್ಲಿ ತುಂಬಾ ವಸ್ತುಗಳಿದೆ ದೊಡ್ಡ ವ್ಯಕ್ತಿ ಅಂದ್ರೆ. ಸೊ ಇದೇನು ಅರ್ಹತೆ ಇಲ್ಲ. ನಾವು ಭಕ್ತರಾದರೆ ಸೊ ಭಗವಂತ ನಮಗೆ ಈ ರೀತಿ ಅನುಗ್ರಹಿಸಬಹುದು. ಸೊ ಅದು ಭಗವಂತನ ದಿವ್ಯ ಗುಣ. ಸೊ 27
ಸಾಮಾನ್ಯ ಜೀವಿ ಅಂತಲ್ಲದೆ ನನ್ನ ಪ್ರಭುವೆ, ನೀವು ಮಿತ್ರರು ಮತ್ತು ಶತ್ರುಗಳು, ಅನುಕೂಲಕರ ಮತ್ತು ಪ್ರತಿಕೂಲಕರ ನಡುವೆ ತಾರತಮ್ಯ ಮಾಡುವುದಿಲ್ಲ. ಏಕೆಂದರೆ ನಿಮಗೆ ಉನ್ನತ ಮತ್ತು ಕೆಳಮಟ್ಟದ ಪರಿಕಲ್ಪನೆ ಇಲ್ಲ. ಅದೇನೇ ಇದ್ದರೂ ಬಯಕೆಯ ಮರವು ಒಬ್ಬರ ಆಸೆಗಳಿಗೆ ಅನುಗುಣವಾಗಿ ಹಣ್ಣುಗಳನ್ನು ನೀಡುವಂತೆಯೇ ಮತ್ತು ಕೆಳಮಟ್ಟದ ಮತ್ತು ಉನ್ನತವಾದವುಗಳ ನಡುವೆ ಯಾವುದೇ ವ್ಯತ್ಯಾಸವನ್ನು ತೋರಿಸದಂತೆಯೇ ನೀವು ಒಬ್ಬರ ಸೇವೆಯ ಮಟ್ಟಕ್ಕೆ ಅನುಗುಣವಾಗಿ ನಿಮ್ಮ ಆಶೀರ್ವಾದಗಳನ್ನು ನೀಡುತ್ತೀರಿ. ಸೊ ಭಗವಂತನಿಗೆ ಪಕ್ಷಪಾತ ಇಲ್ಲ. ಅವನು ಸಮೋಹಂ ಸರ್ವಭೂತೇಶು ನ ದ್ವೇಷ್ಯ ಅಸ್ತಿನ ಪ್ರಿಯ. ಸೊ ಗೀತೆಯಲ್ಲಿ ಕೃಷ್ಣನ್ ಕೂಡ ಹೇಳೋದು, ನನಗೆ ಎಲ್ಲರೂ ಕೂಡ ಒಂದೇ, ಯಾರು ಕೂಡ ನನಗೆ ಮೇಲೆ ಕೆಳಗೆ ಅಂತಿಲ್ಲ. ಸೊ ಈ ಶ್ಲೋಕ ಮುಖ್ಯ. ಸೊ ಎಲ್ಲರೂ ಓದಿ. ಇದು ಯಾವ ಶ್ಲೋಕ ಇದು? ನಮ್ಮ ಶ್ಲೋಕ ನಂಬರ್ 28 ನಿಮಿಷ. ಕೃಷ್ಣ ಮಾತಾಜಿ ಪ್ರಭು ಓದ್ಬೇಕಾ ಒಂದ್ ಪ್ರಭು? ನಿಮಿಷ ನಾನು ಓದ್ತೇನೆ. ಹಿಂದೆ ಓದಿ. ಒಂದ್ ನಿಮಿಷ. ನನಗೆ ಇಲ್ಲಿ ಕನ್ನಡದ್ದು ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಇಂಗ್ಲಿಷ್ದಿಂದ ಓದ್ತೇನೆ, ಅದಕ್ಕೆ 27-28. ಎಸ್. ಏವಂ ಜನಂ ನಿಪತಿತಂ ಪ್ರಭವಾಹಿ ಕೂಪೆ ಏವಂ ಜನಂ ಪತಿತಂ ಪ್ರಭಾವಿಕೂಪೇ ಕಾಮಾಭಿಕಾಮಂ ಅನುಯಃ ಪ್ರಪತನ್ ಪ್ರಸಂಗಾತ್ ಕೃತ್ವಾತ್ಮಸಾತ್ ಸುರರ್ಷಿಣ ಭಗವಾನ್ ಗೃಹೀತಃ. ಸೋಹಂ ಕಥಂ ನು ವಿಸೃಜೆ ತವ ಭೃತ್ಯ ಸೇವಾಂ. ಸೋಹಂ ಕಥಂ ನ ವಿಸೃಜೆ ತವ ಭೃತ್ಯ ಸೇವಾಂ. ತವ ಭೃತ್ಯ ಸೇವಾಂ. ತವ ಭೃತ್ಯ ಸೇವಾಂ. ಸೇರಿದ ತವ ಭೃತ್ಯ ಸೇವಾಂ ಅಂದ್ರೆ ನಿಮ್ಮ ಶುದ್ಧ ಭಕ್ತನ ಸೇವೆ. ಸೊ ವಿಸೃಜೆ, ನಾನು ಹೇಗೆ ತ್ಯಜಿಸಬಹುದು? ನಾನು ಹೇಗೆ ತ್ಯಜಿಸಕ್ ಸಾಧ್ಯ ನಿನ್ನ ಶುದ್ಧ ಭಕ್ತನ? ಇವರಿಗೆ ಆಕ್ಚುಲಿ ಈ ಶ್ಲೋಕದಲ್ಲಿ ಅವರು ನೆನಪು ಮಾಡ್ಕೊಳ್ತಾ ಇರೋದು ನಾರದ ಮುನಿಗಳು. ಸೊ ನಮ್ಮ ಹೇಗೆ ಜನರ ರೀತಿಯಲ್ಲಿ, ನಮ್ಮ ರೀತಿಯಲ್ಲಿ ಹೇಳ್ತಾ ಇರೋರು, ನನ್ನ ಪ್ರೀತಿಯ ಪ್ರಭುವೆ, ಓ ದೇವೋತ್ತಮ ಪರಮ ಪುರುಷನೇ, ಭೌತಿಕ ಬಯಕೆಗಳೊಂದಿಗಿನ ನನ್ನ ಸಂಬಂಧದಿಂದಾಗಿ ಒಂದರ ನಂತರ ಒಂದರಂತೆ ನಾನು ಕ್ರಮೇಣ ಸಾಮಾನ್ಯ ಜನರನ್ನು ಅನುಸರಿಸಿ ಹಾವುಗಳಿಂದ ತುಂಬಿದ ಕುರುಡು ಬಾವಿಗೆ ಬೀಳುತ್ತಿದ್ದೆ. ಆದರೆ ನಿಮ್ಮ ಸೇವಕ ನಾರದ ಮುನಿ ದಯೆಯಿಂದ ನನ್ನನ್ನು ತನ್ನ ಶಿಷ್ಯನನ್ನಾಗಿ ಸ್ವೀಕರಿಸಿ ಈ ಅಲೌಕಿಕ ಸ್ಥಾನವನ್ನು ಹೇಗೆ ಸಾಧಿಸುವುದು ಎಂದು ನನಗೆ ಸೂಚಿಸಿದರು. ಆದ್ದರಿಂದ ನನ್ನ ಮೊದಲ ಕರ್ತವ್ಯವೆಂದರೆ ಅವರ ಸೇವೆ ಮಾಡುವುದು. ನಾನು ಅವರ ಸೇವೆಯನ್ನು ಹೇಗೆ ಬಿಡಬಹುದು? ಸೊ ಪ್ರಹ್ಲಾದ ಮಹಾರಾಜರು ಅವರ ಗುರುಗಳು ನಾರದ ಮುನಿಗಳನ್ನ ಸ್ಮರಿಸ್ತಾ ಇದ್ದಾರೆ. ಏವಂ ಜನಂ ನಿಪತಿತಂ ಪ್ರಭವಾಹಿ ಕೂಪೆ. ಅಹಿಕೂಪೆ, ಅಹಿ ಅಂದ್ರೆ ಅಹಿಕೂಪೆ ಅಂದ್ರೆ ಹಾವುಗಳಿಂದ ತುಂಬಿದ ಬಾವಿ. ಕೂಪ ಅಂದ್ರೆ ಬಾವಿ, ಅಹಿ ಅಂದ್ರೆ ಹಾವುಗಳು. ಸೊ ಹಾವುಗಳನ್ನು ತುಂಬಿದ ಬಾವಿ. ಸೊ ಬಾವಿಯೊಳಗೆ ಹಾವಿದ್ರೆ ಏನಾಗುತ್ತೆ? ಬಾವಿಯೊಳಗೆ ಅದು ಅಂದಾಗ ಕೂಪ ಅಂದ್ರೆ ಇದು ಕುರುಡು ಬಾವಿ. ಕುರುಡು ಬಾವಿ ಅಂದ್ರೆ ಹೇಳ್ತಾರೆ ಅಲ್ಲಿ ನೀರಿಲ್ಲ, ಏನೋದಿಲ್ಲ. ಅಲ್ಲಿ ಬಿದ್ದಿದ ತಕ್ಷಣ ನಮಗೆ ಮೂಳೆ ಮುರಿಯುತ್ತೆ. ಸೊ ಮೂಳೆ ಮುರಿದ ತಕ್ಷಣ ನಾವ್ ಏನಾದ್ರು ಮಾಡಕ್ಕಾಗತ್ತಾ? ಡಾಕ್ಟರ್ ಹತ್ರ ಹೋಗಿ ಡಾಕ್ಟರ್ ಪ್ಲಾಸ್ಟರ್ ಮಾಡ್ಕೊಳ್ಬೇಕು, ಇಲ್ಲ ಸರ್ಜರಿ ಮಾಡ್ಬೇಕು, ಎಲ್ಲ ಮಾಡ್ಬೇಕು ನಾವು. ಈ ನಮ್ಗೆ ಯಾಕಂದ್ರೆ ಅಷ್ಟು ನೋವಿರುತ್ತೆ. ಮೂಳೆಗಳು ಮುರಿದೋಗಿದೆ ಆಗ್ಲೇ, ನಮ್ಗೆ ಅಷ್ಟು ನೋವಿರುತ್ತೆ. ಆ ಮೂಳೆ ಮುರಿದೋಗಿದ್ದು ನಮ್ಗೆ ಈಗ ಅಲ್ಲಿ ಯಾರಾದ್ರೂ ಹಾವುಗಳಿದೆ ಏನಾಗುತ್ತೆ? ವಿಷ ಹಾವುಗಳು, ವಿಷದರ್ಪ. ಎನಿ ಟೈಮ್ ಅದರ ಕರುಣೆಯಲ್ಲಿದ್ದೇನೋ, ಅದರ ಕೃಪೆಯಲ್ಲಿದ್ದಾಗೆ ನಾವು ಯಾವ ಟೈಮ್ ಬೇಕಾದ್ರೂ ಆ ಹಾವು ನಮ್ಮನ್ನು ಕಚ್ಚಿ ಸಾಯಿಸ್ಬಿಡ್ಬೋದು ನಾವು. ಸೊ ಇಲ್ಲಿ ಹೇಳ್ತಾ ಇರೋದು ನಮ್ಮ ಭೌತಿಕ ಅಸ್ತಿತ್ವ ಆ ರೀತಿ. ನಾವ್ ಅನ್ಕೊಳ್ತಾ ಇದ್ದೀವಿ ಭೌತಿಕ ಜಗತ್ತು ತುಂಬಾ ಆನಂದಮಯ ಜಗತ್ತು, ಇಲ್ಲಿ ಎಲ್ಲ ಆನಂದ ಇದೆ. ಇಲ್ಲ, ಇಲ್ಲಿ ಆನಂದ ಇಲ್ಲ. ಇಲ್ಲಿ ನಮಗೆ ಕಾಯ್ತಾ ಇದೆ. ಇಲ್ಲಿ ಕಷ್ಟಗಳು, ಇಲ್ಲಿ ಇದು ತೊಂದರೆಗಳು ಕಾಯ್ತಾ ಇದೆ, ನಮ್ಮ ಬೆನ್ನ ಹಿಂದೆನೆ ಇದೆ. ಈಗ ಇಲ್ಲಿ ಉದಾಹರಣೆಯಲ್ಲಿ ಹೀಗೆ ಇಲ್ಲಿ ಹಾವು ಹಿಂದೆನೆ ಇರೋ ರೀತಿಯಲ್ಲಿ ನಮಗೆ ಕಾಯ್ತಾ ಇದೆ. ನೋಡಿ, ಪ್ರಹ್ಲಾದ ಮಹಾರಾಜರ ಭೌತಿಕ ಆಸೆಗಳು ನಮ್ಗೆ ಹೆಚ್ಚಾದಷ್ಟು ನಾವು ಆ ರೀತಿ ಭೌತಿಕ ಜೀವನವನ್ನು ಸಾಗಿದಷ್ಟು ನಾವು ಒಳಗೆ ಅಂಧಕಾರದಲ್ಲೋ ಒಂದು ಬಾವಿಯಲ್ಲಿ ಬೀಳೋ ಹಾಗೆ ಬೀಳ್ತಾ ಇದೆ. ಸಪೋಸ್ ನಮ್ಗೆ ಮೇಲಿಂದ ಕೆಳಗೆ ಹಾಕ್ತಾ ಇದ್ದಾರೆ, ಯಾರೋ ಒಂದು ಇದು ಮಾಡಿ ಇದ್ರಲ್ಲಿ ಬಾವಿ ಒಳಗೆ ಸಸ್ಪೆಂಡ್ ಮಾಡ್ತಾ ಇದ್ದಾರೆ. ಮೇಲಿಂದ ಬಾವಿಯಲ್ಲಿ ನೀರು ಹಾಕ್ತಿವಲ್ಲ, ಇದರಲ್ಲಿ ಆ ರೀತಿಯ ಒಂದು ದಾರದಲ್ಲಿ, ಹಗ್ಗದಲ್ಲಿ ಹಾಗೆ ನಮಗೆ ಒಳಗಾಗ್ತಾ ಇದ್ರೆ ಏನು ಒಳಗೋಗ್ತಾ ಇದೀವಿ. ಸೊ ಹೀಗೆ ಅವ್ರು ಹೇಳೋದವರು, ಹೀಗೆ ನಮ್ಮ ಭೌತಿಕ ಜೀವನ. ಸೊ ನಾವು ಕೃಷ್ಣನನ್ನು ಮರೆತು ನಾವು ಭೌತಿಕ ಜೀವನವೇ ನಮ್ಮ ಸರ್ವಸ್ವ ಅನ್ಕೊಂಡು ನಾವಿದ್ರೆ ನಾವು ಆ ರೀತಿಯ ಒಂದು ಬಾವಿಯಲ್ಲಿ ಒಳಗೆ ಹೋಗ್ತಾ ಇದ್ದೇವೆ, ಬೀಳ್ತಾ ಇದ್ದೇವೆ. ಅಲ್ಲಿ ಎಷ್ಟೋ ಸುತ್ತು ಹಾವುಗಳಿದೆ. ಸೊ ಆ ರೀತಿಯ ಜೀವನ ಅಂತ ಹೇಳ್ತಾರೆ.
ಆದರೆ ನನಗೆ ಸುರರ್ಷಿಣ ಭಗವಾನ್ ಗೃಹೀತ. ಸುರರ್ಷಿಣ ಯಾರು? ದೇವತೆಗಳ ಋಷಿ. ಸುರ ಅಂದ್ರೆ ದೇವತೆ, ಋಷಿ ಅಂದ್ರೆ ಅವರ ಋಷಿ. ಯಾರು? ದೇವರ್ಷಿ ನಾರದ. ದೇವರ್ಷಿ ನಾರದ ಸ್ತತ ದೇವರ್ಷಿ. ಸೊ ನಾರದರು ಅವರು ನನಗೆ ಅನುಗ್ರಹಿಸಿ, ಅವರು ನನ್ನನ್ನು ಅವರ ಶಿಷ್ಯನಾಗಿ ಸ್ವೀಕರಿಸಿ, ಅವರು ನನಗೆ ಈ ದಿವ್ಯ ಜ್ಞಾನವನ್ನು ಕೊಟ್ಟರು, ನನಗೆ ದಿವ್ಯ ಮಾರ್ಗದರ್ಶನವನ್ನು ಕೊಟ್ಟರು. ಸೊ ಈಗ ಅವರಿಂದ, ಅವರ ಕೃಪೆಯಿಂದ ನನಗೆ ನಿಮ್ಮ ದರ್ಶನ ಸಿಗ್ತಾ ಇದೆ. ಹಿಂದೆ ಮುಂದೆ ಶ್ಲೋಕಗಳಿದೆ. ಅವ್ರು ಹೇಳ್ತಾರೆ, ಆ ದೇವರ್ಷಿ ನಾರದರ ಮಾತಿನಿಂದ ನೀನು ಅವತರಿಸಿದ್ದೆ ಅಂತ ಕೂಡ ಹೇಳ್ತಾರೆ. ಯಾಕಂದ್ರೆ ದೇವರ್ಷಿ ನಾರದರು ಪ್ರಹ್ಲಾದ ಮಹಾರಾಜ ತಾಯಿಗೆ ಅವರು ಆಶ್ವಾಸನೆ ಕೊಡ್ತಾರೆ. ಇವಾಗ ಹಿರಣ್ಯಕಶಿಪು ಕಾಡಿಗೆ ಹೋಗ್ಬಿಡ್ತಾರೆ ತಪಸ್ ಮಾಡಕ್ಕೆ, ಹಿರಣ್ಯಾಕ್ಷ ವರಾಹದೇವರು ಕೊಂದ ಮೇಲೆ. ಸೊ ಈಗ ದೇವತೆಗಳನ್ನ ಅನ್ಕೊಳ್ತಾರೆ, ಹಿರಣ್ಯಕಶಿಪು ಇಲ್ಲ, ಈಗ ಹಿರಣ್ಯಕಶಿಪು ರಾಜ್ಯದಲ್ಲಿ ಇಲ್ಲೇ ಇರೋದ್ರಿಂದ ಅದನ್ನು ನಾವು ಅಸುರರನ್ನು, ರಾಕ್ಷಸರನ್ನು ನಮ್ಮ ಕಂಟ್ರೋಲ್ ಕರ್ಕೊಂಡ್ಬರೋಣ ಅಂತ ಅವರು ದಾಳಿ ಮಾಡ್ತಾರೆ. ದಾಳಿ ಮಾಡಿದಾಗ ಹೇಳ್ತಾರೆ, ಆಲ್ರೆಡಿ ಹಿರಣ್ಯಕಶಿಪುವಿನ ಹೆಂಡತಿ ಕಯಾದು ಗರ್ಭಿಣಿ ಆಗಿದ್ದಾರೆ. ಆ ಗರ್ಭದಲ್ಲಿ ನಾರದ ಮುನಿಗಳಿತ್ತು. ಸೊ ನಾರದ ಮುನಿಗಳು ಇದ್ದಾರೆ, ಸಾರಿ ಪ್ರಹ್ಲಾದ ಮಹಾರಾಜರು ಇದ್ದಾರೆ ಅವರ ತಾಯಿಯ ಗರ್ಭದಲ್ಲಿ. ದೇವತೆಗಳು ಎಲ್ಲರೂ ಕೂಡ ಇನ್ನು ಮುಂದೆ ಈ ವಂಶದಲ್ಲಿ, ಹಿರಣ್ಯಕಶಿಪು ವಂಶದಲ್ಲಿ, ಹಿರಣ್ಯಕಶಿಪುನೇ ಇಷ್ಟು ದೊಡ್ಡ ಅಸುರ, ಅವನ ಮಗು ಇನ್ನೂ ದೊಡ್ಡ ಅಸುರನೇ ಆಗ್ತಾನೆ ಅಂತ ಅವರು ಮೊದಲೇ ಆ ಮಗುವನ್ನ ನಾವು ಅದು ಹುಟ್ಟಿದ ತಕ್ಷಣ ಕೊಂದುಬಿಡೋಣ ಏನೋ ಆ ರೀತಿಯಲ್ಲಿ ಅವರು ಅಲ್ಲೇ ಕೊಲ್ಲಕ್ಕೆ ಪ್ರಯತ್ನ ಮಾಡಲಿಲ್ಲ. ಈಗ ನೀವು ಹೋದ್ರೆ ಡಾಕ್ಟರ್ ಹೇಳ್ತಾರೆ, ಈಗಲೇ ಕೊಂದಿಡ್ಬೋದು, ನೀವು ಈಗಲೇ ಅಬಾರ್ಷನ್, ಮೆಡಿಕಲ್ ಟರ್ಮಿನೇಷನ್ ಮಾಡ್ಬೋದು ಅಂತ ಹೇಳಿ. ಇದು ಶಾಸ್ತ್ರ ಪ್ರಕಾರ ಇಲ್ಲ. ಮತ್ತೆ ದೇವತೆಗಳು ಕೂಡ ಆ ರೀತಿ ಮಾಡಕ್ಕೆ ಕ್ರಮ ಕೈಗೊಳ್ಳಿಲ್ಲ. ಭ್ರೂಣ ಹತ್ಯ ಅಂತ ಹೇಳ್ತಾರೆ ತಾಯಿ ಗರ್ಭದಲ್ಲಿ, ಅದಕ್ಕೂ ಜೀವ ಇದೆ. ಸೊ ಹಾಗೆ ನಮಗೆ ಅಧಿಕಾರ ಇಲ್ಲ. ಸೊ ಎನಿವೆ, ಅವರು ಅನ್ಕೊಂಡಿದ್ದು ದೇವತೆಗಳು ಅದು ಹೊರಗೆ ಬರಲಿ, ಹಿರಣ್ಯಕಶಿಪುವಿನ ಮಗು ಪ್ರಹ್ಲಾದ ಅಂತ ಗೊತ್ತಿಲ್ಲ ಅವ್ರಿಗೆ ಯಾರು ಬಂತ. ಅವ್ರು ಅನ್ಕೊಂಡಿದ್ದು ಇನ್ನೊಂದು ದೊಡ್ಡ ಹಿರಣ್ಯಕಶಿಪು ಅಂತಾನೆ ಅನ್ಕೊಂಡ್ರು. ಹಿರಣ್ಯಕಶಿಪು ಇನ್ನು ಅವನ ಮಗನು ಕೂಡ ಚಿಕ್ಕ ಹಿರಣ್ಯಕಶಿಪು ಅಲ್ಲ, ಅವನು ಇನ್ನ ದೊಡ್ಡ ಹಿರಣ್ಯಕಶಿಪು ಆಗ್ತಾನೆ ಅಂತ ಅನ್ಕೊಂಡ್ರು. ಆಗ ಭಾವಿಸ್ತಾ ಅವರು ಅವರ ಹೆಂಡತಿ ಕಯಾದುವನ್ನ ಹೇಳ್ಕೊಂಡು ಹೋಗ್ತಾರೆ. ಆಗ ದೇವರ್ಷಿ ನಾರದರು ಬಂದು ಅವರು ದೇವತೆಗಳಿಗೆ ಹೇಳ್ತಾರೆ, ಆ ಸಮಯದಲ್ಲಿ ನೀವು ಕೊಲ್ಲಬೇಕು ಅಂದ್ರೂ ಕೂಡ ಕೊಲ್ಲಕ್ಕಾಗಲ್ಲ ಈ ವ್ಯಕ್ತಿಗೆ. ಅವರ ಗರ್ಭದಲ್ಲಿರೋದು ಒಬ್ಬ ಮಹಾನ್ ಭಕ್ತ. ಯಾಕಂದ್ರೆ ನಾರದರಿಗೆ ಆ ದಿವ್ಯ ದೃಷ್ಟಿ ಇದೆ, ಅವ್ರಿಗೆ ಫ್ಯೂಚರ್, ಭವಿಷ್ಯ ಕೂಡ ಏನು ಅಂತ ಕಾಣುತ್ತೆ ಅವ್ರಿಗೆ. ಅವರ ದೇಹದಲ್ಲಿ ಸಾಮಾನ್ಯ ಆತ್ಮ ಅಲ್ಲಿ ಆಶ್ರಯಿಸಿಲ್ಲ, ಅವರು ಸಾಕ್ಷಾತ್ ಭಗವಂತನ ಶುದ್ಧ ಭಕ್ತರಾದ ಪ್ರಹ್ಲಾದರು ಅಂತ ಗೊತ್ತು ಅವ್ರಿಗೆ. ಸೊ ಹಾಗಾಗಿ ಅವರನ್ನು ದೇವತೆಗಳಿಗೆ ಅವರು ಎಚ್ಚರಿಕೆ ಕೊಡ್ತಾರೆ. ದೇವತೆಗಳು ಹೇಳ್ತಾರೆ, ತಕ್ಷಣವೇ ಅವರು ನಾರದರ ಮಾತನ್ನು ಕೇಳಿ, ಅವರು ನೋಡಿಲ್ಲ, ಅವ್ರಿಗೆ ಅನುಭವ ಇಲ್ಲ, ಆದರೆ ನಾರದ ಮೇಲೆ ಮಾತಿನ ಮೇಲೆ ಅವ್ರಿಗೆ ನಂಬಿಕೆ ಇದೆ. ಸೊ ಹಾಗೆ ನಾವು ಕೂಡ ಜೀವನದಲ್ಲಿ ಎಲ್ಲವೂ ನೋಡ್ತೇವೆ ಅಂತಲ್ಲ, ನಮ್ಮ ಇಂದ್ರಿಯಗಳ ಮೂಲಕ ಅರ್ಥ ಮಾಡ್ಕೊಳ್ತೇವೆ ಅಂತ. ನಾವು ಹಿರಿಯ ವ್ಯಕ್ತಿಗಳು, ಶಾಸ್ತ್ರದ ಮೂಲಕ ಯಾರು ನೋಡ್ತಾರೆ, ಆಚಾರ್ಯರು, ಗುರು ಪರಂಪರೆ, ಅವರ ಮೂಲಕ ನೋಡ್ಬೇಕು. ಅವರ ಮೂಲಕ ಈ ಪ್ರಪಂಚವನ್ನು ನೋಡ್ಬೇಕು, ಅವರ ಮೂಲಕ ಈ ಪ್ರಪಂಚದ ಪರಿಹಾರವನ್ನು ನೋಡ್ಬೇಕು. ನಮ್ಮ ಸ್ವಂತ ಅನುಭವದಿಂದ ನಾವು ಅರ್ಥ ಮಾಡ್ಕೊಳ್ತೇವೆ, ದೇವರು ಯಾರು, ದೇವ್ರಿಗೆ ರೂಪ ಇದೆ, ದೇವ್ರ ರೂಪ ಇಲ್ಲ, ದೇವರು ಈ ರೀತಿ ಇದು ಮಾಡ್ತಾನೆ, ನಮ್ಮ ಕೈಯಾಗಿಲ್ಲ. ನಾರದರ ಮಾತಿಂದಲೇ ದೇವತೆಗಳಂದ್ರೆ ಅಷ್ಟೇ, ದೇವತೆಗಳಂದ್ರೆ ಅವರು ಈ ರೀತಿ ಭಗವಂತನ ಭಕ್ತರ ಆಶ್ರಯದಲ್ಲಿ ಇರ್ತಾರೆ. ಅವರು ಆಗ ತಕ್ಷಣವೇ ಕಯಾದುನ ಬಿಟ್ಟದ್ದೇ ಅಲ್ಲ, ಅವರು ರಿಲೀಸ್ ಮಾಡ್ಬಿಟ್ರು. ಹಿರಣ್ಯಕಶಿಪು ಹೆಂಡತಿಯವರು ಅವ್ರನ್ನ ಬಂಧಿಸಿ ಅವರು ಹೇಳ್ಕೊಂಡು ಹೋಗ್ತಾ ಇದಾರೆ. ನೆಕ್ಸ್ಟ್ ಸೆಕೆಂಡ್ ಅವರು ಬಿಟ್ಬಿಟ್ಟು ಅಷ್ಟೇ ಅಲ್ಲದೆ ಅವರು ನಮಸ್ಕರಿಸಿ ದಂಡವತ್ ನಾವು ಭಗವಂತನಿಗೆ ಆಚಾರ್ಯರಿಗೆ ನಮಸ್ಕರಿಸ್ತೇವೆ. ಹಾಗೆ ದೇವತೆಗಳು ಕೂಡ ಯಾರು ಪ್ರಹ್ಲಾದ ಮಹಾರಾಜರ ತಾಯಿ ನಮಸ್ಕರಿಸಿ ಅವರನ್ನು ಪ್ರದಕ್ಷಿಣೆ ಮಾಡಿದ್ರು. ಹೇಗೆ ನಾವು ಮಂದಿರದಲ್ಲಿ ಭಗವಂತರ ಪ್ರದಕ್ಷಿಣೆ ಮಾಡ್ತೇವೆ, ಹಾಗೆ ಅವರು ಪ್ರಹ್ಲಾದರ ತಾಯಿಯನ್ನು ಪ್ರದಕ್ಷಿಣೆ ಮಾಡೋದು. ಇಂಥ ದೊಡ್ಡ ಹೆಣ್ಣು, ಇವರ ಗರ್ಭದಲ್ಲಿ ಅಂತ ಶುದ್ಧ ಭಕ್ತನು ಹುಟ್ಟುತ್ತಾ ಇದ್ದಾನೆ, ಸೊ ನಿಮಗೂ ಕೂಡ ನಮ್ಮ ಪ್ರಣಾಮಗಳು, ನಮ್ಮ ವಂದನೆಗಳು ಅಂತ ಅವ್ರು ಮಾಡಿ ಹೋಗ್ಬಿಟ್ರು. ನಂತರ ಕಯಾದು ಹೇಳ್ತಾರೆ, ಆಯ್ತು, ದೇವತೆಗಳು ಇವತ್ತು ಬಿಟ್ಬಿಟ್ರು ನನಗೆ, ಆದ್ರೆ ನನ್ನ ಗಂಡ ಹಿರಣ್ಯಕಶಿಪು ಅಸುರ, ಅವರೆಷ್ಟೋ ವೈರಿಗಳಿದ್ದಾರೆ, ಮುಂದೆ ಇನ್ಯಾರು ನನಗೆ ತೊಂದರೆ ಕೊಡ್ತಾರೆ. ಆಗ ನಾರದರೆ, ನಾನು ರಕ್ಷಣೆ ಕೊಡ್ತೇನೆ, ಮತ್ತೆ ನಿಮಗೇನು ಆಗೋದಿಲ್ಲ ನಿಮಗೆ ಅಂತ ಆಶೀರ್ವಾದ ಕೂಡ. ಸೊ ಹೇಳ್ತಾರೆ, ಆ ನಾರದರ ಮಾತು ಏನಿದೆ, ಅವರು ಆಶೀರ್ವಾದ ಕೊಟ್ಟದ್ದು ಪ್ರಹ್ಲಾದ ಮಹಾರಾಜರ ತಾಯಿಗೆ, ನಿಮ್ಮ ಮಗುಗೆ ಏನೂ ಆಗೋದಿಲ್ಲ, ಅವರಿಗೆ ಸಂಪೂರ್ಣ ರಕ್ಷಣೆ ಸಿಗುತ್ತೆ ಅಂತ ಹೇಳೋದು, ಆ ಮಾತನ್ನು ಪೂರೈಕೆ ಮಾಡ್ಲಿಕ್ಕೆ ಹೇಳ್ತಾರೆ ಭಗವಂತನು ಹೀಗೆ ಪ್ರಹ್ಲಾದ ಮಹಾರಾಜರು ರಕ್ಷಣೆ ಮಾಡೋಕೆ ಮುಂದೆ. ಇದು ಪ್ರಹ್ಲಾದ ಮಹಾರಾಜರ ಮಾತನ್ನೇ ಕೇಳ್ತೇನೆ ಮುಂದೆ ನಾನು ಭಾವಾರ್ಥ ಒಂದೆರಡು ಶ್ಲೋಕಗಳ ಮುಂದೆ ನಾನು ತೋರಿಸ್ತೇನೆ.
ನೋಡಿ, ಮತ್ ಪ್ರಾಣ ರಕ್ಷಣಂ ಅನಂತ ಪಿತುರ್ ವದಶ್ಚ ಮನ್ಯೇ ಸ್ವಭೃತ್ಯ ಋಷಿವಾಕ್ಯಂ ಋತಂ ವಿಧಾತಂ. ಋಷಿ ವಾಕ್ಯ, ಈ ದೇವರ್ಷಿ ಋಷಿ ಅವರ ವಾಕ್ಯವನ್ನು ಅನುಸರಿಸುತ್ತಾ ಖಡ್ಗಂ ಪ್ರಗೃಹ್ಯ ಯದ್ವೇವತ್. ಸೊ ನೆಕ್ಸ್ಟ್, ಓಕೆ, ಖಡ್ಗಂ ಪ್ರಗೃಹ್ಯ ಯದವಚೋ ಸದ್ವಿದಿತ್ಸು ಸ್ವಂ ಈಶ್ವರೋ ಮದಪರೋಹ ವತುಂಕಂ. ಸೊ ಇದು ಅನುವಾದ ಹೀಗಿದೆ: ನನ್ನ ಪ್ರಭುವೆ, ಅಲೌಕಿಕ ಗುಣಗಳ ಅಪರಿಮಿತ ಜಲಾಶಯವೇ, ನೀನು ನನ್ನ ತಂದೆ ಹಿರಣ್ಯಕಶಿಪುವನ್ನು ಕೊಂದು ಅವನ ಕತ್ತಿಯಿಂದ ನನ್ನನ್ನು ರಕ್ಷಿಸಿದ್ದೀಯೆ. ಅವನು ತುಂಬಾ ಕೋಪದಿಂದ, ಹಿರಣ್ಯಕಶಿಪು ಏನ್ ಹೇಳಿದ್ದು, ಕೋಪದಿಂದ ಹೇಳಿದ್ದು, ನನ್ನನ್ನು ಹೊರತುಪಡಿಸಿ ಬೇರೆ ಯಾರಾದರೂ ಸರ್ವೋಚ್ಚ ನಿಯಂತ್ರಕರಿದ್ದರೆ ಅವನು ನಿನ್ನನ್ನು ರಕ್ಷಿಸಲಿ. ನಾನು ಈಗ ನಿನ್ನ ತಲೆಯನ್ನು ನಿನ್ನ ದೇಹದಿಂದ ಬೇರ್ಪಡಿಸುತ್ತೇನೆ ಎಂದು ಹೇಳಿದ್ದಾನೆ. ಸೊ ಹಿರಣ್ಯಕಶಿಪು ಕೊನೆಯಲ್ಲಿ ಪ್ರಹ್ಲಾದ ಮಹಾರಾಜನ ಕೊಲ್ಲುವಾಗ ಈ ಮಾತುಗಳು ಹೇಳಿತು: ನನಗಿಂತ ದೊಡ್ಡ ವ್ಯಕ್ತಿ ಯಾರಿದ್ದಾರೆ? ಯಾರು ಇಲ್ಲ. ಸೊ ನಿನ್ನ ಭಗವಂತನು ನನಗಿಂತ ದೊಡ್ಡವನು ಅಂತಂದ್ರೆ ಅವನಿಗೆ ಕಂಬದಲ್ಲಿ ಇದ್ದಾನಾ? ಹೌದು, ಪ್ರಹ್ಲಾದರ ಇದ್ದಾನೆ. ಆದ್ದರಿಂದ ನನ್ನನ್ನು ರಕ್ಷಿಸುವಲ್ಲಿ ಮತ್ತು ಅವನನ್ನು ಕೊಲ್ಲುವಲ್ಲಿ ನೀನು ನಿನ್ನ ಭಕ್ತ ಋಷಿ ವಾಕ್ಯ, ಈ ನಾರದ ಮುನಿಗಳು ನನ್ನ ತಾಯಿ ಕೊಟ್ಟ ವಾಕ್ಯ, ಅದನ್ನು ಸತ್ಯವೆಂದು ಸಾಬೀತುಪಡಿಸಲು ಮಾತ್ರ ವರ್ತಿಸಿದ್ದೀಯೆ. ಸೊ ಭಗವಂತನು ಬಹಳ ಕಾರಣಗಳು, ಪ್ರಹ್ಲಾದರ ರಕ್ಷಣೆ ಮಾಡೋದು, ಹಿರಣ್ಯಕಶಿಪುವನ್ನು ಕೊಲ್ಲೋದು. ಸೊ ಇನ್ನೊಂದು ಕೂಡ ನಾರದರ ಮಾತು ಇದೆ, ಮತ್ತೆ ಬ್ರಹ್ಮದೇವರ ಮಾತು ಇತ್ತು. ಆದ್ರೆ ಇಲ್ಲಿ ಪ್ರತ್ಯೇಕವಾಗಿ ಬಹಳ ಕಾರಣಗಳು. ಭಗವಂತನ ಎಲ್ಲವೂ ಕೂಡ ಒಂದಕ್ಕೆ ಮಾಡೋದ್ರಲ್ಲಿ ಹಲವು ವಸ್ತುಗಳನ್ನು ಎಲ್ಲವನ್ನು ಸರಿಪಡಿಸ್ತಾನೆ. ಅವರ ಮಾತು ಕೂಡ ನಿಲ್ತಂಗಾಯ್ತು, ಬ್ರಹ್ಮದೇವರ ಮಾತು ಆದಂಗಾಯ್ತು, ನಾರದರ ಮಾತುಗಳು ಉಳಿದಂಗಾಯ್ತು, ಇಲ್ಲ ಪ್ರಹ್ಲಾದರ ರಕ್ಷಣೆ ಕೂಡ ಆಯ್ತು, ಹಿರಣ್ಯಕಶಿಪು ಚಾಲೆಂಜ್ ಮಾಡಿದಕ್ಕೂ ಇದು ಮಾಡಿದಂಗಾಯ್ತು. ಸೊ ಭಗವಂತನ ಒಂದು ಮಾಡಿದ್ರೆ ಎಲ್ಲ ಎಷ್ಟೋ ಇದನ್ನು ಎಲ್ಲ ಮಾಡ್ತಾನೆ ಭಗವಂತ. ಆದ್ರೆ ಇಲ್ಲಿ ವಿಶೇಷವಾಗಿ ಪ್ರಹ್ಲಾದ ಮಹಾರಾಜರು ತಮ್ಮ ಗುರುಗಳ ಮಾತು, ಋಷಿ ವಾಕ್ಯ, ಸೊ ಅವರ ಮಾತು ನನ್ನ ತಾಯಿ ಕೊಟ್ಟಿದ್ದನ್ನು ಎತ್ತಿಡ್ಲಿಕ್ಕೆ ನೀನು ರಕ್ಷಣೆ ಕೊಟ್ಟೆ. ನೀನು ಅವರು ಆಕ್ಚುಲಿ ನನ್ನ ದಿವ್ಯ ಗುಣಗಳಿಂದ ನೀನು ಬಂದು ರಕ್ಷಣೆ ಕೊಟ್ಟೆ ಅಂತ ಹೇಳ್ತಾ ಇಲ್ಲ, ಅವರು ತಮ್ಮ ಗುರುಗಳನ್ನು ಅವಲಂಬಿಸಿದ್ದಾರೆ. ಶಿಲ ಪ್ರಭುಪಾದರು ಹಾಗೆ ಅವ್ರು ಹೇಳೋದು, ಅವರು ನನ್ನ ಏನೋ ಒಂದು ಇದು ಇಲ್ಲ, ನನ್ನ ಗುರು ನನಗೆ ಆಜ್ಞೆ ಕೊಟ್ಟರು, ಅವರು ಆದೇಶಿಸಿದ್ರು, ಅವರ ಆದೇಶದ ಅವರ ಇಚ್ಛೆ ಇತ್ತು. ನನ್ನ ಗುರುಗಳು, ಅವರ ಅವ್ರ ಇಚ್ಛೆ ಇತ್ತು, ಇದು ವಿಶ್ವಾದ್ಯಂತ ಎಲ್ಲ ಜನರು ಕೃಷ್ಣ ಪ್ರಜ್ಞೆ ತಗೊಳ್ಬೇಕು, ಎಲ್ಲರೂ ಹರೇ ಕೃಷ್ಣ ಮಂತ್ರದ ಮೂಲಕ ಭಗವಂತನು ನನ್ನ ಆಶ್ರಯಿಸಬೇಕು ಅಂತ ಅವರ ಇಚ್ಛೆ ಇತ್ತು. ಹಾಗಾಗಿ ಅವರಿಂದ ಇದು ಆಗಿದೆ. ಅವರ ಭಗವಂತನೇ ಅವರಿಗಿರುವ ಒಂದು ಕಾಳಜಿ, ಅವರಿಗಿರುವ ಒಂದು ಭಗವಂತನ ಮೇಲೆ ಇರೋ ಇದು, ಅದರಿಂದ ಭಗವಂತನು ಅನುಗ್ರಹಿಸಿ ಈ ರೀತಿ ಕಾರ್ಯ ಸಾಧ್ಯ ಆಯಿತು. ಶಿಲ ಪ್ರಭುಪಾದರು, ನಾನು ಮಾಡ್ಬಿಟ್ಟೆ, ನಾನು ಈ ರೀತಿ ಭಕ್ತರನ್ನು ಮಾಡ್ಬಿಟ್ಟೆ, ನಾನು ಈ ರೀತಿ ಪ್ರಚಾರ ಮಾಡ್ಬಿಟ್ಟೆ, ನಾನು ಈ ರೀತಿ ಇದು ಇಂಥ ಪ್ರಭುಪಾದರು ಭಾವಿಸಲು. ಶುದ್ಧ ಭಕ್ತರಂದ್ರೆ ಯಾವಾಗಲೂ ತಮ್ಮ ಗುರುಗಳು, ಸೊ ಅವರಿಗೆ ಅವರ ಮೂಲವನ್ನು ಅವರು ಸ್ಮರಿಸುತ್ತಾರೆ, ಆ ಶಕ್ತಿಯನ್ನು ಅವರು ಕಾಣ್ತಾರೆ, ಅವರ ಮೂಲಕ ನನಗೆ ಶಕ್ತಿ ಅಂತ ಕೂಡ ಅವ್ರು ನೋಡೋ ಒಂದು ಸ್ಥಿತಿಯಲ್ಲಿ ಅವರು ನಮಗೆ ತೋರಿಸ್ತಾ ಇದ್ದಾರೆ ನಮಗೆ. ಸೊ ನನ್ನಿಂದ ಆಗಿದ್ದಲ್ಲ, ಇದು ಅವರಿಂದ ಆಗಿದ್ದು, ಅವರ ಕೃಪೆಯಿಂದ ಆಗಿತ್ತು. ನಾರದರ ಕೃಪೆಯಿಂದ ನನಗೆ ಈ ರಕ್ಷಣೆ ಆಯ್ತು, ನನಗೆ ಅವರ ಕೃಪೆಯಿಂದ ನಿಮ್ಮ ದರ್ಶನ ಸಿಕ್ತು ಈಗ ಅಂತ ಹೇಳ್ತಾರೆ. ಓಕೆ, ಸೊ ನಾನು ಇಲ್ಲಿ ನಿಲ್ಲಿಸ್ತೇನೆ. ಸೊ ಪ್ರಹ್ಲಾದ ಮಹಾರಾಜರ ಇನ್ನ ಇದೆ, ಸೊ ಎಲ್ಲರೂ ನೀವು ಓದ್ಕೊಳ್ಳಿ ನೀವೇ ದಯವಿಟ್ಟು. ಇನ್ನ ಒಂದು 15-20 ಶ್ಲೋಕಗಳು. ನಾವು ಯಾವ ಶ್ಲೋಕ ಬಂದ್ವಿ ನಾವು? 29 ಶ್ಲೋಕ. ಸೊ ನಾವು ಕೇವಲ ಒಂದು 20 ಶ್ಲೋಕ ಮಾಡಿದ್ರೆ ಇದು 7ನೇ ಸ್ಕಂದ 9ನೇ ಅಧ್ಯಾಯ. ಮಾತಾಜಿ ಯಾವ್ದ್ರಲ್ಲಿ ಪ್ರಭು? ಯಾವ ಬುಕ್? ನೀವು ವೇದ ಬೇಸ್ ಅಂತ ಟೈಪ್ ಮಾಡಿ ನೋಡಿ. ಇಲ್ಲಿ ವೇದ ಬೇಸ್ ಅಂತ ನೀವು ಆನ್ಲೈನ್ ಅಲ್ಲಿ ಟೈಪ್ ಮಾಡಿದ್ರೆ ಇಲ್ಲಿ ಹಿಂಗೆ ತೋರಿಸ್ತೀನಿ ನಿಮ್ಗೆ. ನಾನು ಈ ಲಿಂಕ್ ಹಾಕಿ ಮಾತಾಜಿ, ಯಾರಾದ್ರೂ ಲಿಂಕ್ ಹಾಕ್ತೀರಾ ಆ ಗ್ರೂಪ್ ಅಲ್ಲಿ? ಯಾವುದು ಪ್ರಭುಜಿ? ಈ ವೇದ ಬೇಸ್ ಇಂದ ಕೂಡ ಎಲ್ಲರೂ ಓದ್ಬೋದಲ್ಲ, ಇದು ಕನ್ನಡ ಹರೇ ಕೃಷ್ಣ ಪ್ರಭುಜಿ. ನನ್ನ ಹತ್ರ PDF ಇದೆ, ಹಾಕಿ ಮತ್ತೆ ನನ್ನ ಹತ್ರ ಇದೆ, ಕಳಿಸ್ತೀನಿ ಪ್ರಭುಜಿ. ಸೊ ಮಾತಾಜಿನ ಅಲ್ಲಿ ಅಡ್ಮಿನ್ ಮಾಡ್ಬಿಟ್ರೆ ಮಾತಾಜಿನ ಅಲ್ಲಿಂದ ಹಾಕ್ಬೋದು ಆ ಗ್ರೂಪ್ ಅಲ್ಲಿ. ಹಾಕಿ ಮಾಡಿ ಮಾತಾಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ.